ಬಂಧುಗಳೇ, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿರುವ ನೀರು ನಮ್ಮದು, ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು ಎಂಬ ಭಾವ ಹೊಮ್ಮುವ ಈ ಮಣ್ಣಿನಲ್ಲಿ ನನ್ನ ದೇಶ, ನನ್ನ ಜನ, ನನ್ನ ಮಾನ ಪ್ರಾಣಗನ, ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ ಎಂಬ ಅದಮ್ಯವಾದ ಯೋಚನೆ ನಮ್ಮನ್ನು ಕಾಡುವಾಗ ತಾಯ ಋಣ ತೀರಿಸುವ ಪುಟ್ಟ ಪ್ರಯತ್ನ ಈ ಅಮರಗಿರಿಯ ಲೋಕಾರ್ಪಣೆ. ನಿನ್ನ ಮಕ್ಕಳು ಕದನಗಳಿಗಳು, ನಿನ್ನ ಒಕ್ಕಲು ವೀರಹುಲಿಗಳು, ಜಯತು ಜಯತು ಭಾರತಿ, ಗೆಲ್ಗೆ ನಿನ್ನ ಸಂತತಿ ಎಂಬ ಉತ್ಸಾಹದಲ್ಲಿ ಯಕ್ಷಧ್ರುವ ಪಟ್ಲ ಸತೀಶ ಶೆಟ್ಟಿ ಮತ್ತು ಬಳಗದವರಿಂದ ಈ ಮಣ್ಣಿನ ಗಂಡುಗಲೆ ಯಕ್ಷಗಾನದ ಗಾನವೈಭವದ ಪ್ರಸ್ತುತಿ ನಿಮ್ಮ ಮುಂದೆ ಈ ಕೆಲವೇ ಕ್ಷಣಗಳಲ್ಲಿ. ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರ, ಕೋದಂಡರಾಮ ಸನ್ನಿಧಿ, ಹನುಮಗಿರಿ. ಯತ್ರ ಯತ್ರ ರಘುನಾಥ ಕೀರ್ತನ, ತತ್ರ ತತ್ರ ಕೃತ ಮಸ್ತಕಾಂಜಲಿ, ಬಾಷ್ಪಾವರಿ ಪರಮಪೂರ್ಣ ಲೋಚನಂ ಮಾರುತಿ ನಮತ. ಗಾನ ವೈಭವ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಇವರ ಸಾರಥ್ಯದಲ್ಲಿ ಗಾನ ಸುರಭಿ ರವಿಚಂದ್ರ ಕನ್ನಡಿ ಕಟ್ಟೆ, ಗಾನ ಗಂಧರ್ವ ಗಿರೀಶ್ರೈ ಕಕ್ಕೆಪದರು ಇವರ ಕಂಠಸಿರಿಯಲ್ಲಿ ಗಾನ ವೈಭವ. ಹಿಮ್ಮೇಳದಲ್ಲಿ ಚೈತನ್ಯ ಪದ್ಯಾಣ, ಶ್ರೀಧರ್ ವಿಟ್ಲ, ಚಕ್ರತಾಳದಲ್ಲಿ ನಿಶ್ವಂತ ಜೋಗಿ. ಬಂದಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ, ಎಲ್ಲ ಆಸ್ತಿಕ ಬಂಧುಗಳಿಗೆ, ದೇಶಾಭಿಮಾನಿ ಬಂಧುಗಳಿಗೆ ಆದರದ ಆತ್ಮೀಯ ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಸುಂದರಾಂಗ ಸುಕಲಾನ್ವಿತ ಶುಭ ಚರಣ, ಶುಭ ಚರಣ ಕಡ್ಡಿ ಶೋಭಿತ ವ್ಯಾಳಸು ಬಂಧನಾಬ್ಜಸಕ ಕೋಟಿ ಸದೃಶ ಕಿರಣ, ಸದೃಶ ಕಿರಣ, ಸದೃಶ ಕಿರಣ. ಚಂದನಾಂಗ ಚರ್ಚಿತ ಸುಮನೋಗರ, ಚಂದನಾಂಗ ಚರ್ಚಿತ ಸುಮನೋಗರ, ಮಂದಹಾಸ ಮಗಿಮಾಂಬುಧಿ ಶುಭಕರ, ವಾರಣ ವದನ ತ್ರೈಲೋಕ್ಯ ಸುಮೋಹನ, ವಾರಣ ವದನ ವಾರಣಾಸ್ಯ ವರದಾಯಕ ಸಲ್ಲುತ ನಾರದಾದಿ ಮುನಿವಂದಿತ ಪದಯುಗ, ವಾರಣ ವದನ ನೋಡಿ ನಿರ್ಮಲ ಜಲ ಸಮೀಪದಿ
ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರಿಮಳ ಶಾಲೆಯ ರೂಢಿ ಬಾಲರು ಪಂಚವಾಟಿಯದ ಕಾಡಿನೊಳಗೆ ರೂಢಿ ಬಾಲರು ಪಂಚವಾಟಿಯದ ಕಾಡಿನೊಳಗೆ ಸಮರಾಂಗಣವೆನೆಸುಮವನವೆಂಬೆಯ ಭ್ರಮರಾಲಾಪಕಲಾಪಗಳೇ ಭಾಮ ಸುಮವನವೆಂಬೆಯ ಭ್ರಮರಾಲಾಪಕಲಾಪಗಳೇನು ಭ್ರಮರಾಲಾಪಕಲಾಪಗಳೇನು ಕಮಲಾಕರ ಕಲಹಂಸವೇ ಕಮಲಾಕರ ಕಲಹಂಸವೇ ಶುಕಪಿಕ ಸುಮಧುರನಾದವೇ ಚಂದ್ರಿಕೆ ಸುಮಧುರನಾದವೇ ಚಂದ್ರಿಕೆಯೇ ಕಮಲಾಕರ ಕಲಹಂಸವೇ ಶುಕಪಿಕ ಸುಮಧುರನಾದವೇ ಚಂದ್ರಿಕೆಯೇ ಸಮರಾಂಗಣವಿನಿ ಸುಮವನವೆಂಬೆಯ ಭ್ರಮರಾಲಾಪಕಲಾಪಗಳೇ ಭ್ರಮರ ಆಲಾಪ ಕಲಾಪಗಳೇ ಭಾಮ ಪರಾಧವ ಮಲ್ಲಿಸಿಲ್ಲ ಪರಾಧವ ಮಾಧವ ಸುಪ್ರಸಲ್ಲ ಮೂರ್ತಿ ಕೇಶವ ಮಾಧವ ಪರಾಧವ ಮಲ್ಲಿಸಿನ ಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಕೇಶವ ಮಾಧವ ಕೇಶವ ಮಾಧವ ಎನ್ನೊಳಿತಕ್ಕೆ ಭೇದ ನಿನ್ನೊಳಿಲ್ಲವೋ ವಾದ ಎನ್ನೊಳಿತಕ್ಕೆ ಭೇದ ನಿನ್ನೊಳಿಲ್ಲವೋ ವಾದ ಮುಲ್ಲನ
ನಂಬಿದೆ ಪಾದ ಇಲ್ಲಾಂತುಕೋಮೋದ ಎನ್ನೋಳೆ ತಕ್ಕೆ ಭೇದ ನಿನ್ನೋಳಿಲ್ಲವಾದ ಮುನ್ನ ನಂಬಿದೆ ಪಾದ ಇನ್ನಾಲ್ತುಕೋಮೋದ ಮಲ್ಲಿಸಿನ ಪರಾಧವ ಮಲ್ಲಿಸಿನ ಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ 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 ಸ್ಮರಿಸಿ ರಾಮ ಮಂತ್ರ ಸ್ಮರಿಸು ಸ್ಮರಿಸು ರಾಮ ಮಂತ್ರ ಸ್ಮರಿಸಿ ರಾಮ ಮಂತ್ರ ರಾಮ ರಾಮ ಶ್ರೀರಾಮ ರಾಮ ಸ್ಮರಿಸಯ್ಯ ರಾಮ ಮಂತ್ರ ನಿಲ್ನ ಮರಣ ಭೀತಿಯ ಪರಿಗರಿಸುವು ಈ ಮಂತ್ರ ನಿಲ್ನ ಮರಣ ಭೀತಿಯ ಪರಿಗರಿಸುವುದಿ ಮಂತ್ರ ಹರಿಸಯ್ಯ ರಾಮ ಮಂತ್ರ ನಿನ್ನ ಮರಳ ಭೀತಿಯ ಪರಿಹರಿಸುವುದಿ ಮಂತ್ರ ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ ಜಗದಿಯೇ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ ಬಗೆ ಬಗೆ ದುರಿತವ ಸುಡುವ ಮಂತ್ರಗ ಬಗೆ ಬಗೆ ದುರಿತವ ಸುಡುವ ಮಂತ್ರ ವಿಕಟ ರೋಗಗಳ ದೂರ ಮಾಡುವ ಮಂತ್ರ ವಿಕಟ ರೋಗಗಳ ದೂರ ಮಾಡುವ ಮಂತ್ರ ಸುಗುಣರ್ಗಿ ಸುಜ್ಞಾನ ಕೊಡುವುದಿ ಮಂತ್ರ ರಾಮ ಮಂತ್ರ ಜಗದಿ ವಾಲ್ಮೀಕಿಯನ್ನು ಧರಿಸಿದ ಮಂತ್ರ ಬಗೆ ಬಗೆ ದುರಿತವ ಸುಡುವ ಮಂತ್ರ ವಿಗಡ ರೋಗಂಗಳ ದೂರ ಮಾಡುವ ಮಂತ್ರ ಸುಗುಣರ್ಗೆ ಸುಜ್ಞಾನ ಕೊಡುವುದಿ ಮಂತ್ರ ರಾಮ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ
ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕಿಡಬೇಡ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಬೇಡ ಸೋಮಶೇಖರ ತನ್ನ ಬಾವಿಗೆ ಪೇಳಿದ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಗರಿಸುವ ದಿ ಮಂತ್ರ ಹರಿದಯ್ಯ ರಾಮ ಮಂತ್ರ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಶ್ರೀರಾಮ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಘುರಾಮ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಘುರಾಮ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ಶ್ರೀರಾಮ ಶ್ರೀರಾಮ ಜಯ ರಾಮ ಸೀತಾರಾಮ ರಘುರಾಮ ಕೋದಂಡ ರಾಮ ಜಯ ರಾಮ ಕೋದಂಡ ರಾಮ ಶ್ರೀರಾಮ ರಾಮ ಶ್ರೀರಾಮ ಸ್ಮರಿಸಯ್ಯ ರಾಮ ಮಂತ್ರ. ಧರ್ಮಬಂಧುಗಳೇ, ನಮ್ಮ ಕಲ್ಲು ಕಲ್ಲಿನಲ್ಲೂ ಸೊಲ್ಲು ಸೊಲ್ಲಿನಲ್ಲೂ ರಾಮನಾಮ ತುಂಬಿಕೊಂಡಂತಹ ಈ ಕ್ಷಣದಲ್ಲಿ ನಮಗೆ ನೆನಪಾಗುವುದು आवो प्यारे वीरो आवो, राष्ट्र ध्वजा पर बलि बलि जावो, एक साथ सब मिलकर गावो, प्यारा भारत देश हमारा, प्यारा भारत देश हमारा. भरत भूमि नन्न ताई नन्न ಪೊರೆವ ತೊಟ್ಟಿಲು, ಜೀವನವೇ ದೇವಿಗೆರೆವೆ ಬಿಡುತೆ ಗುಡಿಯ ಕಟ್ಟಲು, ಬಿಡುತೆ ಗುಡಿಯ ಕಟ್ಟಲು. ತಾಯಿ ಭಾರತಿಗಾಗಿ ಈ ಸುಂದರ ಅಮರಗಿರಿಯಲ್ಲಿ ಗುಡಿಯನ್ನು ಕಟ್ಟಿದಂತಹ ಈ ಕ್ಷಣದಲ್ಲಿ ನಮ್ಮ ನಿಮ್ಮೆಲ್ಲರಲ್ಲೂ ದಮನಿ ದಮನಿಗಳಲ್ಲೂ ಕ್ಷಾತ್ರ ತೇಜದ ಆ ಭಾವ ಹೊಮ್ಮಿಸುವಂತಹ ಒಂದು ದೇಶಭಕ್ತಿಯ ಗೀತೆ ನಮ್ಮ ಮುಂದೆ ಪಟ್ಲ ಮತ್ತು ಬಳಗದವರಿಂದ ಇದೀಗ ಪ್ರಸ್ತುತಿ. ಏರುತಿಗುದು ಹಾರುತಿಗುದು ನೋಡು ನಮ್ಮ ಬಾವುಟ, ತೋರುತಿಗುದು ಹೊಡೆದು ಹೊಡೆದು ಬಾನಿನಗಲ ಪಟ ಪಟ. ಏರುತಿಗುದು ಹಾರುತಿಗುದು ನೋಡು ನಮ್ಮ ಬಾವುಟ, ಏರುತಿಗುದು ಹಾರುತಿಗುದು ನೋಡು ನಮ್ಮ ಬಾವುಟ, ತೋರುತಿಗುದು ಹೊಡೆದು ಹೊಡೆದು ಬಾನಿನಗಲ ಪಟ ಪಟ, ತೋರುತಿಗುದು ಹೊಡೆದು ಹೊಡೆದು ಬಾನಿನಗಲ ಪಟ ಪಟ. ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಗಿಡಿದ ಚರಕವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಗಿಡಿದ ಚರಕವು. ಏರುತ್ತಿವುದು ಏರುತ್ತಿವುದು ಆರುತ್ತಿವುದು ನೋಡು ನಮ್ಮ ಬಾವುಟ, ನೋಡು ನಮ್ಮ ಬಾವುಟ,
ನೋಡು ನಮ್ಮ ಬಾವುಟ. ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು, ನೋಡು ಹಾರುತ್ತಿರುವುದು. ನಾಡಗುಡಿಯ ಮೆರೆವುದು, ನಾಡಗುಡಿಯ ಮೆರೆವುದು. ಕೆಂಪು ಕಿರಣ ಗುಂಬಿ ಗಗನ ಹೊನ್ನ ಬಳ್ಳವಾಗಿದೆ, ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಳ್ಳವಾಗಿದೆ. ನಮ್ಮ ನಾಡಗುಡಿಯ ನೋಡ ನೋಡಿರಣ್ಣ ಹೇಗಿದೆ, ನಮ್ಮ ನಾಡಗುಡಿಯ ನೋಡಿ ನೋಡಿರಣ್ಣ ಹೇಗಿದೆ, ನೋಡಿರಣ್ಣ ಹೇಗಿದೆ, ನೋಡಿರಣ್ಣ ಹೇಗಿದೆ. ಏರುತಿಗುದು ಹಾರುತಿಗುದು ನೋಡು ನಮ್ಮ ಬಾವುಟ, ತೋರುತಿಗುದು ಹೊಡೆದು ಹೊಡೆದು ಬಾನಿನಗೆಲ್ಲ ಪಟ ಪಟ, ತೋರುತಿಗುದು ಹೊಡೆದು ಹೊಡೆದು ಬಾನಿನಗೆಲ್ಲ ಪಟ ಪಟ. ತೋರುತಿಹುದು ಹೊಡೆದು ಹೊಡೆದು ಬಾನಿನಗಳ ಪಟ ಪಟ. ಏರುತಿಹುದು ಹಾರುತಿಹುದು, ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ. ತೋರುತ್ತಿರುವುದು ಹೊಡೆದು ಹೊಡೆದು ಬಾನಿನಗಲ ಪಟ ಪಟ, ಬಾನಿನಗಲ ಪಟ ಪಟ. ಏರುತ್ತಿಗುದು ಹಾರುತ್ತಿಗುದು ನೋಡು ನಮ್ಮ ಬಾವುಟ, ನೋಡು ನಮ್ಮ ಬಾವುಟ. ತೋರುತ್ತಿಗುದು ಹೊಡೆದು ಹೊಡೆದು ಬಾನಿನ ಜಲ ಪಟ ಪಟ, ಹೊಡೆದು ಹೊಡೆದು ಬಾನಿನ ಜಲ ಪಟ ಪಟ. ಆರುತಿಗುವುದು ನೋಡು ನಮ್ಮ ಬಾವುಟ, ತೋರುತಿಹುದು ಹೊಡೆದು ಹೊಡೆದು ಬಾನಿನಗಳ ಪಟ ಪಟ. ಬಂಧುಗಳೇ, ಹಲವರನ್ನು ಕಾಡಿದ ಪ್ರಶ್ನೆಯೊಂದಿದೆ. ಹನುಮಗಿರಿಯಲ್ಲಿ ಯಾಕೆ ಅಮರಗಿರಿ? ಹನುಮಂತನ ಈ ಕ್ಷೇತ್ರದಲ್ಲಿ ಯಾಕೆ ವೀರ ಯೋಧರಿಗೆ ಒಂದು ಸ್ಮಾರಕ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದಾಗ ನಮಗೆ ಸಿಗುವಂತಹ ಉತ್ತರ ಏನೆಂದರೆ, ಈ ಪ್ರಪಂಚ ಕಂಡಂತಹ ಅತ್ಯಂತ ಅದ್ಭುತವಾದಂತಹ ವೀರ ಯೋಧ ಇದ್ದರೆ ಅದು ಭಗವಾನ್ ಆಂಜನೇಯ. ಅದಕ್ಕಾಗಿಯೇ ಆಂಜನೇಯನ ಸನ್ನಿಧಿಯಲ್ಲಿ ಈ ಅಮರ ಯೋಧರಿಗೊಂದು ದಿವ್ಯ ಸ್ಮಾರಕ. ಬಂಧುಗಳೇ, ಒಂದು ಘಟನೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ರಾಮನನ್ನು ಬಿಟ್ಟು ಹನುಮನಿಲ್ಲ, ಹನುಮನನ್ನು ಬಿಟ್ಟು ರಾಮನಿಲ್ಲ. ಇಂತಹ ಒಂದು ಅವಿನಾಭಾವ ಸಂಬಂಧ. ಈ ಮಧ್ಯೆ ಕೂಡ ನಮಗೆ ರಾಮ ಮತ್ತು ಹನುಮಂತನ ಮಧ್ಯೆಯ ಒಂದು ಯುದ್ಧದ ನಿದರ್ಶನ ಸಿಗುತ್ತದೆ. ಅಂದರೆ ಧರ್ಮಕ್ಕೋಸ್ಕರ, ಮಾತಿಗೋಸ್ಕರ, ಮಾತೆಯ ವಚನದ ಪಾಲನೆಗೋಸ್ಕರ ಯುದ್ಧಕ್ಕೆ ಸಿದ್ಧನಾದಂಥವನು ವೀರ ಆಂಜನೇಯ. ಒಮ್ಮೆ ಗುರು ವಿಶ್ವಾಮಿತ್ರ ರಾಜ ಯಯಾತಿಯನ್ನು ಕೊಲ್ಲುವಂತೆ ರಾಮನಿಗೆ ಅನುಜ್ಞೆ ನೀಡುತ್ತಾನಂತೆ. ರಾಜ ಯಯಾತಿ ತನ್ನ ಜೀವನವನ್ನು ರಕ್ಷಿಸುವಂತೆ ಭಗವಾನ್ ಹನುಮಂತನ ತಾಯಿ ಅಂಜನಾದೇವಿಯ ಆಶ್ರಯವನ್ನು ಕೇಳಿದಾಗ ಹನುಮನ ತಾಯಿ ನಿಮ್ಮನ್ನು ರಾಮನಿಂದ ನಾನು ರಕ್ಷಿಸುತ್ತೇನೆ ಎಂಬಂತಹ ಅಭಯವಚನವನ್ನು ನೀಡುತ್ತಾಳೆ. ಆ ತಾಯಿಯ ಆದೇಶದ ಮೇರೆಗೆ ಭಗವಾನ್ ಹನುಮಂತ ಯಯಾತಿಯನ್ನು ರಕ್ಷಿಸಲು ಹೋಗುತ್ತಾನೆ. ಯಾವುದೇ ಆಯುಧದಿಂದ ಹೋರಾಡುವ ಬದಲು ಹನುಮಂತ ಯಯಾತಿಯನ್ನು ತನ್ನ ಪಕ್ಕದಲ್ಲಿರಿಸಿಕೊಂಡು ರಾಮನ ಹೆಸರನ್ನು ಜಪಿಸಲು ಆರಂಭಿಸುತ್ತಾನಂತೆ. ರಾಮ 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 ಎಂಬಂತಹ ಆ ಜಪ. ಆವಾಗ ಹನುಮನ ಮೇಲೆ ರಾಮ ಬಿಟ್ಟಂತಹ ಎಲ್ಲ ಬಾಣಗಳು ಕೂಡ ವ್ಯರ್ಥವಾಗುತ್ತವೆ. ಕೊನೆಯಲ್ಲಿ ವಿಶ್ವಾಮಿತ್ರ ಸೇರಿದಂತೆ ಎಲ್ಲರೂ ರಾಮನ ಬಗ್ಗೆ ಹನುಮಂತನ ಅದಮ್ಯವಾದಂತಹ ನಂಬಿಕೆ, ಭಕ್ತಿ, ವಿಶ್ವಾಸದಿಂದ ಚಕಿತರಾಗಿ
ಯುದ್ಧವನ್ನು ನಿಲ್ಲಿಸುವಂತೆ ಹೇಳುತ್ತಾರೆ. ರಾಮನಿಗೆ ಆದೇಶಿಸುವ ಮುಖಾಂತರ ಯಯಾತಿಗೆ ಜೀವಭಿಕ್ಷೆಯನ್ನು ಕೂಡ ನೀಡುತ್ತಾರೆ. ಇಂತಹ ಒಂದು ಅದ್ಭುತ ಹೋರಾಟಗಾರನಾಗಿ ವೀರ ಯೋಧನಾಗಿ ನಮ್ಮ ಮುಂದೆ ಕಂಗೊಳಿಸುವಂತಹ ಈ ಹನುಮನ ನಾಮವನ್ನು ಈಗ ಯಕ್ಷಗಾನದ ಗಂಡು ಕಲೆ ಯಕ್ಷಗಾನದ ಆ ದಿವ್ಯ ಧ್ವನಿಯಲ್ಲಿ ನಾವೆಲ್ಲ ಆಲಿಸೋಣ. मनोजवो मारुततुल्यवेगं जितेन्द्रियं बुद्धिमतां वरिष्ठं वातात्मजो वानरयूत मुख्य श्रीरामदूतं मनसा स्मरामि श्रीरामदूतं शिरसा नमामि मनसा स्मरामि आञ्जनेयने अमरवन्दित कंजननाभनदूतने आञ्जनेयने अमरवन्दित कंजनाभनदूतने ಶರದಿಯ ದಾಟಿದ ಮಹಾಧೀರನೇ ಮಂಜಿನೊಲಗದಂತೆ ಶರದಿಯ ದಾಟಿದ ಮಹಾಧೀರನೇ ಆಂಜನೇಯ ನಿನ್ನ ಗುಣಗಳ ಪೊಗಳಲಳವಿ ಪ್ರಖ್ಯಾತನೇ ಆಂಜನೇಯನೇ ನಿನ್ನ ಗುಣಗಳ ಪೊಗಳಲಳವಿ ಪ್ರಖ್ಯಾತನೇ ಸಂಜೀವನವ ತಂದು ಕಪಿಗಳ ನಂಜುಗಳಿದ ಪ್ರಖ್ಯಾತನೆ ಸಂಜೀವನವ ತಂದು ಕಪಿಗಳ ನಂಜುಗಳಿದ ಪ್ರಖ್ಯಾತನೆ ಪ್ರಖ್ಯಾತನೆ ಆ ಆ ಆ ನಿಗ್ರಹ ಎನಿಸಿ ಸುರರಭಿಮಾನಿ ದೇವತೆ ಎನಿಸಿದೆ
ಕಾಮ ನಿಗ್ರಹ ಎನಿಸಿ ಸುರರಭಿಮಾನಿ ದೇವತೆ ಎನಿಸಿದೆ. ರಾಮ ಪಾದಕ್ಕೆರಗಿ ನಡೆದು ರಾಮ ಪಾದಕ್ಕೆರಗಿ ನಡೆದು ನಿಸ್ಸೀಮ ನೀನು ತಿಳಿಸಿದೆ. ಆಂಜನೇಯನೇ ಅಮರ ವಂದಿತ ಕಂಜನಾಭನ್ ದೂತನೇ ಮಂಜಿನೋಲಗದಂತೆ ಶರದಿಯ ದಾಟಿದ ಮಹಧೀರನೇ ದಾಟಿದ ಮಹಧೀರನೇ ದಾಟಿದ ಮಹಧೀರನೇ. ಸಿಂಧು ಹಾರಿದೆ ಶೀಘ್ರದಿಂದಲೇ ಬಂದು ಸೀತೆಗೆ ನಮಿಸಿದೆ. ಸಿಂಧು ಹಾರಿದೆ ಶೀಘ್ರದಿಂದಲೇ ಬಂದು ಸೀತೆಗೆ ನಮಿಸಿದೆ. ತಂದು ಮುದ್ರಿಯ ಇದ್ದು ಮಾತೆಯ ಮನವ ತೋಷವ ಪಡಿಸಿದೆ. ತಂದು ಮುದ್ರೆಯ ನಿತ್ತು ಮಾತೆಯ ಮನ ಸಂತೋಷವ ಪಡಿಸಿದೆ. ಜನಕ ತನುಜಯ ಮನವ ಹರುಷಿಸಿ ವನವತಿತೆ ಏಡಾಡಿದೆ. ಜನಕ ತನುಜಯ ಮನವ ಹರುಷಿಸಿ ವನವತಿತೆ ಏಡಾಡಿದೆ. ಧನುಜರು ಸದಿದು ಲೌಕಿಯ ಅನಲದಾಹುತಿ ಮಾಡಿದೆ. ಧನುಜರಲ್ಲೂ ಸರದು ಲಂಕೆಯ ಅನಲದಾಹುತಿ ಮಾಡಿದೆ. ರಾಮ ರಾಮ ಆಂಜನೇಯ ಆಂಜನೇಯನೇ ಅಮರವಂದಿತ ಕಂಜನಾಭನ ದೂತನೇ ಮಂಜಿನೋಲಗಿದಂತೆ ಶರದಿಯ ದಾಟಿದ ಮಹಧೀರನೇ ಮಂಜಿನೋಲಗದಂತೆ ಶರದಿಯ ದಾಟಿದ ಮಹಧೀರನೇ. ರಾಮ ಶ್ರೀರಾಮ ಜಯ 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 ಹನುಮ ಜಯ 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 ಹನುಮ ಜಯ 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 ಹನುಮ ಜಯ 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 ಹನುಮ 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 ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕರದುಳು ಪರಕ್ಷಿ ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವವಾಗೆ ಉರಗ ಭೂಷಣನ ಕುಮಾರ ಗಜವದನನ ಕರ್ಣಕ ಬಳಕೆ ಆರತಿ ಎತ್ತಿರೆ ಗಜಮುಖಾದ ಗಣಪಗೆ ಆತ್ಮೀಯರೇ, ನಮ್ಮ ಭಾರತ ಹೇಗೆಂದರೆ ವಿವಿಧ ಧರ್ಮ ವಿವಿಧ ಕರ್ಮ ಪಡೆದ ನಮ್ಮ ಭಾರತ ಹಗಲು ಇರುಳು ಶ್ರಮಿಸುತ್ತಿಹುದು ವಿಶ್ವದೊಳಿತ ಸಾರುತ ವಿಶ್ವದ ಒಳಿತ ಸಾರುತ.
ಈ ಮಣ್ಣಿನಲ್ಲಿ, ಈ ನೆಲದಲ್ಲಿ ಆ ಸ್ವಾತಂತ್ರ್ಯ ಕಲಿಗಳು ಅಂದು ಹೋರಾಡಿದ ರೀತಿ ಹೇಗಿತ್ತೆಂದರೆ, ಮನೆ ಮಾರು ಸಿರಿ ಸೌಖ್ಯಗಳ ತೊರೆದು ತಾಯಿಯ ಕರೆಗೆ ಹೋಗುಟ್ಟು. ಮನೆ ಮಾರು ಸಿರಿ ಸೌಖ್ಯಗಳ ತೊರೆದು ತಾಯಿಯ ಕರೆಗೆ ಹೋಗುಟ್ಟು. ಎಡೆಬಿಡದೆ ಕೊನೆಯವರೆಗೆ ಹೋರಾಡಿ ಸ್ವಾತಂತ್ರ್ಯ ಬರೆಸಿದಿರಿ ಪ್ರಾಣ ಕೊಟ್ಟು. ಸ್ವಾತಂತ್ರ್ಯ ಬರೆಸಿದಿರಿ ಪ್ರಾಣ ಕೊಟ್ಟು. ನಿಮ್ಮೆಲ್ಲರ ಉಸಿರಾಗಿದ್ದದ್ದು, ನಿಮ್ಮೆಲ್ಲರ ಶ್ವಾಸವಾಗಿದ್ದದ್ದು, ನಿಮ್ಮ ರಕ್ತದಲ್ಲೂ ಕೂಡ ಹರಿಯುತ್ತಿದ್ದದ್ದು ಒಂದೇ ದನಿ, ಒಂದೇ ಮಾತು, ಒಂದೇ ಮಂತ್ರ. ಅದು ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಆ ಸ್ವಾತಂತ್ರ್ಯ ಹೋರಾಟದ ಸ್ಫೂರ್ತಿಯ ಚಿಲುಮೆಯ ಆ ಗೀತೆ ನಮ್ಮ ಮುಂದೆ ಈಗ ಪ್ರಸ್ತುತಿ ನಮ್ಮ ಯಕ್ಷಬಂಧುಗಳಿಂದ. ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ವಂದೇ ಮಾತರಂ. ಶುಭ್ರಜ್ಯೋತ್ಸ್ನ ಪುಲಕಿತ ಯಾಮಿನಿ ಫುಲ್ಲಕುಸುಮಿತ ಧ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ. ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲಿಯೇ. ಕೋಟಿ ಕೋಟಿ ಪೂಜೀರ್ತ್ರಿತ ಖರ ಕರ ಬೋಲೆ ಅಬಲ ಕಿನೋಮ ये तबले बहुबल धारिणी नमामि तारिणी रिपुदल वारिणी मातरं वंदे मातरं वंदे मातरं. तुम्ही विद्या तुम्ही धर्म तुम्ही वृद्धी तुम्ही परमा तुम ही प्राण शरीरे बाहोते तुम्ही मा शक्ती हृदये तुम्ही मा भक्ती तोमरजी प्रतिमा गडी मल्दिरे मल्दिरे वल्दे मातरं वंदे मातरं. त्वं हि दुर्गा दश प्रकरणधारिणी कमला कमला दलविगारिणी वाणी विद्यादागिनी नमामि त्वं नमामि अमलां कमलं अतुलं सुजलां सुफलां मातरं वन्दे मातरं. श्यामलां सरलां
ಸುಸ್ಮಿತಾಂ ಭೂಷಿತಾಂ ಧರಣೀಂ ಧರಣಿಯು ಮಾತರೋ ವಂದೇ ಮಾತರೋ ವಂದೇ ಮಾತರೋ ವಂದೇ ಮಾತರೋ. ಈ ಅಮರಗಿರಿಯ ಲೋಕಾರ್ಪಣೆಯ ಈ ಸಂದರ್ಭದಲ್ಲಿ ಗಾನ ಸುಧೆಯನ್ನು ಹರಿಸಿದ ಯಕ್ಷಧ್ರುವ ಪಟ್ಲ ಸತಿಶೆಟ್ಟಿ ಇವರ ಸಾರಥ್ಯದ ಗಾನ ಸುರಭಿ ರವಿಚಂದ್ರ ಕನ್ನಡಿಕಟ್ಟೆ, ಗಾನ ಗಂಧರ್ವ ಗಿರೀಶ್ ರೈ ಕಕ್ಕೆಪದವು ಇವರ ಕಂಠಸಿರಿಯಲ್ಲಿ ಎಲ್ಲ ಕಲಾಭಿಮಾನಿಗಳನ್ನು, ದೇಶಾಭಿಮಾನಿಗಳನ್ನು ಸಂತೋಷದೊಂದಿಲನ್ನಾಗಿ ಮಾಡಿದ್ದಾರೆ. ಇವರಿಗೆ ಧರ್ಮಶ್ರೀ ಪ್ರತಿಷ್ಠಾನ ವತಿಯಿಂದ ಪ್ರೀತಿಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದರೊಂದಿಗೆ ಹಿಮ್ಮೇಳವಾದಕರಾಗಿ ತೆಂಕು ಬಡಗಿನ ಸವ್ಯಸಾಚಿಗಳು ಚೈತನ್ಯ ಪದ್ಯಾಣ ಹಾಗೂ ಶ್ರೀಧರ್ ವಿಟ್ಲ, ಚಕ್ರತಾಳದಲ್ಲಿ ನಿಶಾಂತ್ ಜೋಗಿ ಇವರೂ ಸಹಕರಿಸಿದ್ದಾರೆ. ತಮಗೆ ಪ್ರೀತಿಪೂರ್ವಕವಾದ ವಂದನೆಯನ್ನು ಧರ್ಮಶ್ರೀ ಪ್ರತಿಷ್ಠಾನ ವತಿಯಿಂದ ಅರ್ಪಿಸ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಹನುಮಗಿರಿಯ ಬಯಲು ಆಲಯದಲ್ಲಿ ನೆಲೆ ನಿಂತು ಭಕ್ತರನ್ನ ಸಲಹುತ್ತಿರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ವಿಶೇಷವಾಗಿ ಶನಿದೋಷ ನಿವಾರಣೆಯ ಕಾರಣಿಕ ಕ್ಷೇತ್ರ ಈ ಹನುಮಗಿರಿಯಾಗಿದೆ. ಪಂಚಮುಖಿ ಆಂಜನೇಯನ 12 ಅಡಿ ಎತ್ತರದ ವಿಗ್ರಹ ಏಕಕೃಷ್ಣ ಶಿಲೆಯನ್ನು ಹೊಂದಿದ್ದು, ಆ ಮೂಲಕವಾಗಿ ದಕ್ಷಿಣಕ್ಕೆ ನರಸಿಂಹ, ಪಶ್ಚಿಮಕ್ಕೆ ಗರುಡ, ಉತ್ತರಕ್ಕೆ ವರಾಹ, ಊರ್ಧ್ವಮುಖಕ್ಕೆ ಹಯಗ್ರೀವ ಇರುವಂತಹ ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಕ್ಷೇತ್ರದಲ್ಲಿ ಭಕ್ತಾಭಿಮಾನಿಗಳಿಗೆ ಇಷ್ಟಾರ್ಥವನ್ನು ಪೂರೈಸುವಂಥ ಕ್ಷೇತ್ರ ಇದಾಗಿದೆ. ಶ್ರೀ ಭಾರತಿ ಅಮರಜ್ಯೋತಿ ಮಂದಿರ ಅಮರಗಿರಿ ಇದು ಎಲ್ಲ ಭಾರತಾಂಬೆಯ ಮಡಿಲಿನ ಎಲ್ಲ ಮಕ್ಕಳನ್ನು ತನ್ನ ಹತ್ತಿರ ಕರೆಯುವಂಥ ಒಂದು ಕ್ಷೇತ್ರವಾಗಿ ಬೆಳೀತಾ ಇದೆ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ, ಧ್ಯೇಯ ಭಾಸ್ಕರನ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ, ತರುಣ ರಂಗದೊಳು ಅರುಣಗೆಯುವುದಿಯ ನವೋದಯದ ನಾಟ್ಯ, ಬಾಹುಗಳ ಸ್ಫುರಣಗೊಳಿಸುತ್ತಲಿ ನಲಿಯುತ್ತಿ ಈಗ ಬನ್ನಿ, ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಶಕ್ತಿಯಿಂದ ಅಭಿವ್ಯಕ್ತಗೊಳಿಸಿರೈ ದೇಶಭಕ್ತಿಯನ್ನ, ತಪ್ತ ಮನಗಳಲ್ಲಿ ಸುಪ್ತವಾಗಿರುವ ಧ್ಯೇಯ ದೀಪ್ತಿಯನ್ನು, ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿಗೆ ತುಡಿಸ ಬನ್ನಿ, ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಮಾತೃಭೂಮಿಯ ವಿಚಿತ್ರಗೊಳಿಸುತ್ತಿರೆ ಕ್ಷುದ್ರ ಅರಿಯ ಸಂಚು, ಪ್ರಳಯ ರುದ್ರಗಣಿ ಗಣ್ಣ ತೆರಿಸಿರೈ ಹರಿಸಿ ಪ್ರಖರ ಮಿಂಚು, ಶಸ್ತ್ರಶಾಸ್ತ್ರಗಳ ಅಸ್ತ್ರ ಚಾಲನೆಗೆ ಸಿದ್ಧರಾಗಿ ಬನ್ನಿ, ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಭರತ ಭೂಮಿಯಲ್ಲಿ ಬರದಿ ಬೋರಿಡಲಿ ದಿವ್ಯ ಪಾಂಚಜನ್ಯ, ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಜನಿಸಿದವರೇ ನಾವು ಧನ್ಯ, ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವ ಮುಡಿಪು ನೀಡ ಬನ್ನಿ, ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ. ಇಂದು ನಾವೆಲ್ಲ ಈ ಅಖಂಡ ಭಾರತದ ಪರಿಕಲ್ಪನೆಯ ಅನಾವರಣವಾದ ಅಮರಗಿರಿಯಲ್ಲಿ ಸೇರಿದ್ದೇವೆ. ಈ ಪುಣ್ಯ, ಈ ಭಾಗ್ಯ ನಮ್ಮೆಲ್ಲರದು. हरि ओम.
ಶ್ರೀ ಕ್ಷೇತ್ರ ಹನುಮಗಿರಿಯಲ್ಲಿ ಮೈತಾಳಿದೆ ಅಮರಗಿರಿ. ಇದು ದೇಶದಲ್ಲಿ ವಿಶಿಷ್ಟ ಹಾಗೂ ಅಪೂರ್ವ ದೇಶಾಭಿಮಾನ ಹಾಗೂ ಗೌರವದ ಪ್ರತೀಕವಾಗಿರುವ ಭಾರತ ಮಾತೆಯ ಭವ್ಯ ದೇಗುಲ. ಇದುವೇ ಶ್ರೀ ಭಾರತಿ ಅಮರಜ್ಯೋತಿ ಮಂದಿರ. ಇಲ್ಲಿ ಅಷ್ಟಭುಜಾಕಾರದ ವಿನ್ಯಾಸಾದಾಲಯದಲ್ಲಿ ಶ್ವೇತವರ್ಣದ ಅಮೃತ ಶಿಲೆಯಲ್ಲಿ ಕೆತ್ತಲ್ಪಟ್ಟ ಭಾರತ ಮಾತೆಯ ದರ್ಶನ, ದೇಶ ರಕ್ಷಕ ಅಪ್ರತಿಮ ಯೋಧರ ನೆನಪು, ಅನ್ನದಾತರಿಗೆ ಗೌರವ, ಅಮರ್ ಜವಾನ್ ಸ್ಮಾರಕ ಶಿಲೆ, ಭವ್ಯ ಭಾರತವನ್ನು ನಿರೂಪಿಸಿದ ದಾರ್ಶನಿಕರ ಮತ್ತು ತ್ಯಾಗಿಗಳ ಅಮರ ಚಿತ್ರಣ ಇಲ್ಲಿ ರೂಪುಗೊಂಡಿದೆ. ಗಡಿಗಳಲ್ಲಿ ಯೋಧರ ಹುಮ್ಮಸ್ಸಿನ ಬಿಂಬ ಪ್ರತಿಬಿಂಬ ಇಲ್ಲಿ ಅನಾವರಣಗೊಳ್ಳುತ್ತಿದೆ. ಸೇನೆತ್ರಯಗಳ ಲಾಂಛನವನ್ನು ಹೊತ್ತ ಅಮರಜ್ಯೋತಿ ವೀರಕ್ಕಂಬ ಇಲ್ಲಿದೆ. ರಾಷ್ಟ್ರ ಧ್ವಜವನ್ನ ಎತ್ತಿ ಹಿಡಿದ ಏಕಶಿಲೆಯ ಕೈಶಿಲ್ಪ ಅಮರ ಯೋಧರ ವಿಜಯದ ಸಂಕೇತವಾಗಿ ಮೂಡಿಬಂದಿದೆ. ಹಚ್ಚ ಹಸುರಿನ ವನರಾಜಿಯು ಸಮೃದ್ಧಿಯ ಸಂಕೇತ, ಅದರೊಂದಿಗೆ ತ್ಯಾಗವನ್ನು ಪ್ರತಿನಿಧಿಸುವ ಕೇಸರಿಯ ಮಿಳಿತ ಇಲ್ಲಿದೆ.
ಏಕಾಗ್ರತೆಗೆ ಇಂಬು ನೀಡುವ ತಾಣವಾಗಿ ಜೀವನ ಧರ್ಮ ಬೋಧಿಸುವ ಗೀತೋಪದೇಶದ ಸಂದೇಶವನ್ನ ಇಲ್ಲಿ ಸಾರುತ್ತದೆ. ಆವರಣದ ಸುತ್ತ ಮನಸೆಳೆಯುವ ವರಲಿ ಚಿತ್ತಾರಗಳು ಮೂಡಿ ಬಂದಿವೆ. ಅಮರಗಿರಿಯ ಒಳಹೊಕ್ಕು ಹೊರಬರುವಾಗ ದೇಶಭೂತನೆಯ ಅನುಭವ. ಒಟ್ಟಾರೆಯಾಗಿ ಬದುಕು ಸಮಾಜಕ್ಕಾಗಿ, ಪ್ರಾಣ ದೇಶಕ್ಕಾಗಿ. ಅಮರಗಿರಿಯ ಮೇಲ್ಭಾಗದಲ್ಲಿ ಶ್ರೀ ಕೋದಂಡರಾಮ ಸನ್ನಿಧಿ, ಶ್ರೀ ಕ್ಷೇತ್ರ ರಾಮಗಿರಿ, ವಿಶ್ವದಲ್ಲಿ ಅತಿ ಎತ್ತರವಾದ ಶ್ರೀ ಕೋದಂಡರಾಮ ವಿಗ್ರಹ. ಜಯತು ಕೋದಂಡರಾಮ, ಜಯತು ದಶರಥ ರಾಮ, ಜಯತು ಸೀತಾರಾಮ, ಜಯತು ರಘುರಾಮ, ಜಯತು ಜಯತು. ಪಂಚಮುಖಿ ಆಂಜನೇಯನ ದರ್ಶನ ಪಡೆದು ಮುಂದೆ ಸಾಗಿದಂತೆ ಹನುಮಂತನ ಅತಿ ಪ್ರೀತಿಯ ದೇವರಾದ ಶ್ರೀ ಕೋದಂಡರಾಮ ಸನ್ನಿಧಿ. 26 ಅಡಿ ಎತ್ತರದ ಕೃಷ್ಣಶಿಲೆಯಲ್ಲಿ ನಿರ್ಮಾಣಗೊಂಡ ವಿಶ್ವದಲ್ಲೇ ಅತಿ ಎತ್ತರವಾದ ಕೋದಂಡರಾಮ ಸನ್ನಿಧಿ. ಹೊಯ್ಸಳ ಭಂಗಿಯಲ್ಲಿರುವ ಈ ಶ್ರೀ ಕೋದಂಡರಾಮನ ಮೂರ್ತಿ ಏಕಕೃಷ್ಣ ಶಿಲೆಯಲ್ಲಿ ನಿರ್ಮಾಣಗೊಂಡ ವಿಶ್ವದ ಅತ್ಯಂತ ಎತ್ತರದ ಮೂರ್ತಿ ಎನಿಸಿಕೊಂಡಿದೆ. ಮೂರ್ತಿಯ ಪಾಣಿಪೀಠ ಅತಿ ದೊಡ್ಡದಾಗಿದ್ದು ವಿಶೇಷವಾಗಿದೆ. ಹೊಯ್ಸಳ ಭಂಗಿಯಲ್ಲಿ ನಿಂತ ಕೋದಂಡರಾಮನ ಮೂರ್ತಿಯನ್ನು ನೋಡಿದಂತೆ ಮನದಲ್ಲಿ ಧನ್ಯತಾಭಾವ ಮೂಡುತ್ತದೆ. ವಿಶೇಷ ಕೆತ್ತನೆಗಳು ಶಿಲ್ಪಿಯ ಅದ್ಭುತ ಕೈಚಳಕವನ್ನ ಇಲ್ಲಿ ತೋರಿಸುತ್ತದೆ. ಕೈಯಲ್ಲಿ ಬಿಲ್ಲು ಮತ್ತು ಬೆನ್ನಲ್ಲಿ ಬಾಣಗಳನ್ನು ಧನುರ್ಬಾಣ ಪಾಣಿಯಾಗಿ ಶ್ರೀ ಕೋದಂಡರಾಮ ದೇವರು ಕಾಣಸಿಗುತ್ತಾರೆ. ಮೂರ್ತಿಯ ಕಾಲಬುಡದಲ್ಲಿ ಶ್ರೀ ಭಕ್ತಾಂಜನೇಯ ಮೂರ್ತಿ. 3.5 ಅಡಿ ಎತ್ತರದ ಭಕ್ತಾಂಜನೇಯ ಶ್ರೀ ಕೋದಂಡರಾಮ ದೇವರಿಗೆ ಕೈ ಮುಗಿದು ನಿಂತಿರುವ ವಿಶೇಷ ಶೈಲಿಯಲ್ಲಿ ಕಂಡುಬರುತ್ತದೆ. ಇಲ್ಲಿಯ ಪ್ರಕೃತಿ ರಮಣೀಯ ಸನ್ನಿವೇಶ ಹನುಮಗಿರಿಯಲ್ಲಿ ನೆಲೆ ನಿಂತ ಕಾಣುತ್ತಾ ಇದೆ. ಈ ಪ್ರಕೃತಿಯನ್ನ ಕಂಡಾಗ ಸೀತಾಮಾತೆಯನ್ನ ಪ್ರಕೃತಿ ರೂಪವಾಗಿ ಕಾಣುತ್ತೇವೆ ಎಂಬ ಭಾವ ನಮ್ಮಲ್ಲಿ ಕಾಣಸಿಗುತ್ತದೆ. ಶ್ರೀ ಕೋದಂಡರಾಮನಿದ್ದಾನೆ, ಹನುಮನಿದ್ದಾನೆ, ಭಕ್ತಾಂಜನೇಯ, ಬಾಲಗಣಪತಿ ಎಲ್ಲರೂ ಇಷ್ಟಾರ್ಥವನ್ನು ನೆರವೇರಿಸುವಂತ ನಮ್ಮ ಕ್ಷೇತ್ರದ ಸಾನ್ನಿಧ್ಯ ಮೂರ್ತಿಗಳಾಗಿವೆ. ಪ್ರಕೃತಿಯ ಮಡಿಲಲ್ಲಿ ನೆಲೆ ನಿಂತ ಅಮರಗಿರಿ, ಹನುಮನೆ ಅಮರ. ಹಾಗೆ ಅಮರಗಿರಿಯು ಅಮರವಾಗಿ ಬೆಳೆದು ದೇಶದಲ್ಲಿ ವಿಶಿಷ್ಟ ಮತ್ತು ಅಪೂರ್ವ ದೇಶಾಭಿಮಾನ ಹಾಗೂ ಗೌರವದ ಪ್ರತೀಕವಾಗಿರುವ ಭಾರತ ಮಾತೆಯ ಭವ್ಯ ದೇಗುಲವಾಗಿ ನಿರ್ಮಾಣಗೊಂಡಿದೆ. ಇದುವೇ ಶ್ರೀ ಭಾರತಿ ಅಮರ ಜ್ಯೋತಿ ಮಂದಿರ. ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ. ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ. ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ.
ಹಸಿವಡಗಲಿ ತೃಷ ಹಿಂಗಲಿ ಅಜ್ಞಾನದ ಪೊರೆ ಹರಿಯಲಿ. ನಾವು ಕುಳಿತಂತಹ ಸಭಾಂಗಣದ ಬಲಬದಿಯನ್ನು ಗಮನಿಸಿದಾಗ ನಮಗೆ ಒಂದು ವೇದಿಕೆ ಕಾಣುತ್ತದೆ. ಆ ವೇದಿಕೆಯಲ್ಲಿ ನಿಮ್ಮೆಲ್ಲರ ಗಮನವನ್ನು ಸೆಳೆಯುವಂತ ಒಂದು ಹೆಸರಿದೆ. ಆ ಹೆಸರಿಗೆ ಒಂದು ಹಿನ್ನೆಲೆ ಇದೆ. ಬಂಧುಗಳೇ, ನಿಮ್ಮ ಮಧ್ಯೆ ಹೀಗೊಬ್ಬನಿದ್ದ. ಧಮನಿಗಳಲ್ಲಿ ಹರಿಯುವ ಬಿಸಿ ನೆತ್ತರು. ಕೇವಲ 21 ವರ್ಷ. ರೋಮದಲ್ಲೂ ಪುಟಿಯುವ ಕ್ಷಾತ್ರ ತೇಜ. 17ನೇ ಪೂನಾ ಹಾರ್ಸಸ್ ವಿಂಗ್ ನ 2ನೇ ಲೆಫ್ಟಿನೆಂಟ್ ಅರುಣ್ ಖೇತ್ರಪಾಲ್. ಆತ 1971ರ ಇಂಡೋ ಪಾಕ್ ಯುದ್ಧದ ಸಮಯದಲ್ಲಿ, ಅದು ಬಸಂತರ್ ಕದನ ಎಂಬಂತಹ ಪ್ರಖ್ಯಾತವಾದ ಯುದ್ಧ ಭೂಮಿಯಲ್ಲಿ ನಾಶಪಡಿಸಿದ ಶತ್ರು ಸೇನೆಯ ಟ್ಯಾಂಕರ್ ಬರೋಬ್ಬರಿ 10. ಈ ಹೋರಾಟದ ಕೆಚ್ಚಿನಲ್ಲಿ ಆತ ಮುನ್ನಡೆಯುತ್ತಿದ್ದಾಗ ತನ್ನ ಸುತ್ತಮುತ್ತಲಿದ್ದ ಎಲ್ಲ ಬಂಧುಗಳನ್ನು ಕೂಡ ಕಳೆದುಕೊಳ್ಳುತ್ತಾನೆ. ಏಕಾಂಗಿಯಾಗಿ ತನ್ನ ನೆಚ್ಚಿನ ಫಾಮಗುಸ್ತಾ ಎಂಬಂತಹ ಟ್ಯಾಂಕರ್ನಲ್ಲಿ ಶತ್ರು ಸೇನೆಗೆ ಗುಂಡಿನ ಮಳೆಗರೆಯುತ್ತಾ ಮುನ್ನುಗ್ಗುತ್ತಾನೆ. ವಿರೋಧಿ ಪಾಳೆಯದ ಅಧಿಕಾರಿ ಆತನ ಕುರಿತಾಗಿ ಉದ್ಗರಿಸಿದ್ದು ಹೀಗಂತೆ: ಎಲ್ಲ ಸರಿಯಿತ್ತು, ಯುದ್ಧ ನಮ್ಮ ಕೈಯಲ್ಲಿತ್ತು ಆತ ಬರುವ ತನಕ. ಆದರೆ ಆತ ಬಿರುಗಾಳಿಯಂತೆ ಬಂದ ಎಲ್ಲವನ್ನು ಕೊಚ್ಚಿ ಸಾರಿಸಿಬಿಟ್ಟ. ಹೀಗೆ ಉದ್ಗರಿಸಿದಂತಹ ಆ ವಿರೋಧಿ ಪಾಳೆಯದ ಅಧಿಕಾರಿ ಮತ್ತೊಂದು ವಿಚಾರವನ್ನು ಹೇಳುತ್ತಾನೆ. ಮೇಲಧಿಕಾರಿಯಿಂದ ಅರುಣ್ ಖೇತ್ರಪಾಲಿಗೆ, ನಿನ್ನ ಯುದ್ಧದ ಟ್ಯಾಂಕರ್ ಅನ್ನು ಅಲ್ಲೇ ಬಿಟ್ಟು ನೀನು ಯುದ್ಧ ಭೂಮಿಯಿಂದ ತಕ್ಷಣ ಹಿಂದಿರುಗು, ಅಪಾಯದ ಹಂತದಲ್ಲಿ ಇದ್ದಿ ಎಂಬಂತಹ ಆದೇಶ ಬರುತ್ತದಂತೆ. ಆಗ ಆ ವೀರ ಯೋಧನ ನಾಲಿಗೆಯಲ್ಲಿ ಚಿಮ್ಮಿದಂತಹ ಮಾತು, ನೋ ಸರ್, ಐ ವಿಲ್ ನಾಟ್ ಅಬಾಂಡನ್ ಮೈ ಟ್ಯಾಂಕ್, ಮೈ ಮೇನ್ ಗನ್ ಈಸ್ ಸ್ಟಿಲ್ ವರ್ಕಿಂಗ್ ಅಂಡ್ ಐ ವಿಲ್ ಗೆಟ್ ದೀಸ್ ಬಾಸ್ಟರ್ಡ್ಸ್ ಎಂಬಂತಹ ಆ ಒಂದು ಕೆಚ್ಚಿನ ನುಡಿದು ಮತ್ತೆ ಮುನ್ನುಗ್ಗುತ್ತಾನೆ. ವೀರಾವೇಶವಾಗಿ ಹೋರಾಡುತ್ತಾನೆ. ಶತ್ರುವಿಗೆ ತನ್ನ ಭಾರತ ಮಾತೆಯನ್ನು ಮನದಲ್ಲಿ ನೆನೆಯುತ್ತಾ ಪ್ರಾಣವನ್ನೇ ಬಲಿದಾನವನ್ನಾಗಿ ಅರ್ಪಿಸುತ್ತಾನೆ. ಇವರು ನಿಮ್ಮ ನಡುವೆ ಇದ್ದಂತಹ ಭಾರತದ ವೀರ ಯೋಧರು, ನಮ್ಮ ಹೆಮ್ಮೆ, ನಮ್ಮವರು, ನಮ್ಮ ಹೆಮ್ಮೆ ಎಂಬಂತಹ ಆ ಮಾತಿಗೆ ಅನ್ವರ್ಥವಾಗಿ ಇದ್ದವರು. 2ನೇ ಲೆಫ್ಟಿನೆಂಟ್ ಅರುಣ್ ಖೇತ್ರಪಾಲ್ನ ಹೆಸರನ್ನ ಈ ವೇದಿಕೆಗೆ ಇರಿಸಿದೆ. ಇನ್ನೊಂದು ಅತ್ಯಂತ ಮನ ಮುಟ್ಟುವ ಘಟನೆ ನಡೆಯುತ್ತದೆ. ಇವರ ತಂದೆ ಬ್ರಿಗೇಡಿಯರ್ ML ಖೇತ್ರಪಾಲ್ ಅವರಿಗೆ 81 ವರ್ಷವಾಗಿತ್ತು. ಈಗ ಪಾಕಿಸ್ತಾನದ ಪ್ರಾಂತ್ಯದಲ್ಲಿರುವ ಸರ್ಗೋದಾದಲ್ಲಿರುವ ಅವರ ಜನ್ಮಸ್ಥಳಕ್ಕೆ ಭೇಟಿ ನೀಡುವಂತಹ ಬಲವಾದಂತಹ ಬಯಕೆಯನ್ನ ಅವರು ಹೊಂದಿದ್ದರು. ಅದೇ ಪ್ರಕಾರ ಸರ್ಗೋದಾಕ್ಕೆ ಪ್ರಯಾಣ ಮಾಡುತ್ತಾರೆ. ಲಾಹೋರ್ ವಿಮಾನ ನಿಲ್ದಾಣದಲ್ಲಿ ಬ್ರಿಗೇಡಿಯರ್ ML ಖೇತ್ರಪಾಲ್ ಅವರನ್ನ ಬ್ರಿಗೇಡಿಯರ್ ಖೌಜಾ ಮೊಹಮ್ಮದ್ ನಾಸಿರ್ ಭೇಟಿಯಾದರು. ಅವರು ಬ್ರಿಗೇಡಿಯರ್ ಖೇತ್ರಪಾಲ್ ಅವರಿಗೆ ಹೋಸ್ಟ್ ಮತ್ತು ಮಾರ್ಗದರ್ಶಕರಾಗಿ ಮುನ್ನಡೆಯುತ್ತಾರೆ. ಹಲವು ದಿನಗಳ ಕಾಲ ML ಖೇತ್ರಪಾಲ್ ಅವರ ಜೊತೆಗಿದ್ದಂತಹ ಅವರು ಅಂತಿಮವಾಗಿ ನಿರ್ಗಮನದ ಹಿಂದಿನ ರಾತ್ರಿ ಒಂದು ಮಾತನ್ನು ಹೇಳುತ್ತಾರಂತೆ: ಸರ್, ನಾನ್ ನಿಮಗೆ ಹಲವಾರು ವರ್ಷಗಳಿಂದ ಹೇಳಬೇಕೆಂಬಂತಹ ಒಂದು ಮಾತು ಇತ್ತು. ಹೇಗೆ ನಿಮ್ಮೊಂದಿಗೆ ಅದನ್ನು ಹಂಚಿಕೊಳ್ಳಬೇಕೆಂದು ನನಗೆ ತಿಳಿದಿರಲಿಲ್ಲ. ಇದೀಗ ವಿಧಿಯೇ ನಮ್ಮ ಮಧ್ಯೆ ಪ್ರವೇಶ ಮಾಡಿ ಇಂತಹ ಒಂದು ಅಪೂರ್ವವಾದಂತಹ ಕ್ಷಣವನ್ನ ನಿರ್ಮಿಸಿಕೊಟ್ಟಿದೆ. ನಿಮ್ಮನ್ನ ನನ್ನ ಅತಿಥಿಯನ್ನಾಗಿ ಕಳುಹಿಸಿಕೊಟ್ಟಿದ್ದಾರೆ. ಕೆಲವು ದಿನಗಳು ನೀವು ಜೊತೆಯಾಗಿ ಇರುವಂತಹ ಒಂದು ಅವಕಾಶ ಕೂಡ ಒದಗಿ ಬಂದಿದೆ. ನಿಮ್ಮ ಮಗ ಸಾಮಾನ್ಯನಲ್ಲ, ಆತ ನಿಜವಾಗಿ ರಾಷ್ಟ್ರೀಯ ಹೀರೋ. ಹೇಗೋ ಆ ಅದೃಷ್ಟದ ದಿನದಂದು ನಿಮ್ಮ ಮಗ ಮತ್ತು ನಾನು ಇಬ್ಬರು ಸೈನಿಕರಾಗಿದ್ದೆವು. ಒಬ್ಬರಿಗೊಬ್ಬರಿಗೂ ತಿಳಿದಿರಲಿಲ್ಲ. ನಮ್ಮ ದೇಶದ ಗೌರವಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೆವು. ಒಬ್ಬರನ್ನೊಬ್ಬರು ಎದುರಿಸಿದಂತಹ ಕ್ಷಣದಲ್ಲಿ
ಅರುಣ್ ಅವರ ಧೈರ್ಯ, ಛಲ, ಸಾಮರ್ಥ್ಯ ನಿಜಕ್ಕಾದರೂ ಕೂಡ ಅದು ಎಲ್ಲರಿಗೆ ಕೂಡ ಅನುಕರಣೀಯವಾಗಿತ್ತು, ಪ್ರೇರಣಾದಾಯಿಯಾಗಿತ್ತು. ನಿರ್ಭೀತವಾಗಿ ಆತ ಹೋರಾಟ ಮಾಡುತ್ತಾ ಮುನ್ನಡೆದರು. ತನ್ನ ಸ್ವಂತ ಸುರಕ್ಷತೆಯ ಬಗ್ಗೆ ಕೂಡ ಅವರು ಚಿಂತಿಸಲಿಲ್ಲ. ಅಂತಿಮವಾಗಿ ಕಣದಲ್ಲಿ ನಾನು ಮತ್ತೆ ಆತ ನಾವಿಬ್ಬರೇ ಇದ್ದೆವು. ಗುಂಡಿನ ಮಳೆಗರೆಯುವಂತಹ ಸಂದರ್ಭದಲ್ಲಿ ಕೂಡ ಬದುಕುವಂತಹ ಒಂದು ಚಿಕ್ಕ ಆಸೆಯನ್ನು ಕೂಡ ಇರಿಸದೆ ಪರಸ್ಪರ ಗುಂಡನ್ನ ಹಾರಿಸಿಕೊಂಡೆವು. ನಾನು ಬದುಕಬೇಕು, ಆತ ಸಾಯಬೇಕೆಂದು ಬಹುಶಃ ವಿಧಿ ಬರೆದಿತ್ತೋ ಏನೋ. ಆತ ನನ್ನ ಗುಂಡಿಗೆ ಬಲಿಯಾದ. ನಂತರ ನೋಡಿದಾಗ ನನ್ನ ಹೃದಯದಲ್ಲಿ ಒಂದು ಭಾವ ಕಾಡಿತು. ಓಹ್, ಎಷ್ಟು ಸಣ್ಣ ಪ್ರಾಯದ ಹುಡುಗ, ಎಂತಹ ಅದ್ಭುತವಾಗಿ ಹೋರಾಡಿದ. ಈತನ ತಂದೆಗೆ ಎಷ್ಟು ನೋವಾಗಿರಬಹುದು. ಆತರಲ್ಲಿ ಕ್ಷಮೆಯನ್ನು ಒಂದಲ್ಲ ಒಂದು ದಿನ ನಾನು ಕೇಳಲೇಬೇಕು ಎಂಬಂತಹ ಭಾವವನ್ನ ಹೊಂದಿದ್ದೆ. ಆದರೆ ಇದೀಗ ಸರ್ ನಿಮ್ಮನ್ನು ಭೇಟಿಯಾದ ನಂತರ, ನಿಮ್ಮೊಡನೆ ಇಷ್ಟು ದಿನಗಳ ಒಡನಾಟ ಮಾಡಿದ ನಂತರ ನನಗೆ ಅನಿಸುತ್ತಿದೆ, ಇಲ್ಲ, ನಾನು ನಿಮ್ಮ ಕ್ಷಮೆ ಕೇಳಬಾರದು. ಆತ ಅದಕ್ಕಾಗಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದನಲ್ಲ ನಿಮ್ಮ ಮಗ, ಅಂತಹ ಮಗನನ್ನ ಈ ರಾಷ್ಟ್ರಕ್ಕೆ ಅರ್ಪಿಸಿದರಲ್ಲ ನೀವು, ಆ ತಂದೆ, ನಿಮಗಿದು ನನ್ನ ಒಂದು ಬಿಗ್ ಸೆಲ್ಯೂಟ್ ಎಂದು ಒಂದು ಸೆಲ್ಯೂಟ್ ಕೊಡುತ್ತಾನೆ. ತನ್ನ ನತಮಸ್ತಕ ಭಾವದಿಂದ ಮತ್ತೆ ಮತ್ತೆ ಆ ವೀರ ಯೋಧನನ್ನ ನೆನೆಸಿಕೊಳ್ಳುತ್ತಾನೆ. ಅಂತಹ ವೀರ ಅರುಣ್ ಖೇತ್ರಪಾಲ್, ಲೆಫ್ಟಿನೆಂಟ್ ಅರುಣ್ ಖೇತ್ರಪಾಲ್, ಆತನ ಹೆಸರನ್ನ ಈ ವೇದಿಕೆಗೆ ಇರಿಸಿಕೊಂಡಿದೆ. ಪರಮವೀರ ಚಕ್ರಕ್ಕೆ ಭಾಜನರಾದಂತಹ ಒಬ್ಬ ಮಹಾನ್ ಯೋಧ, ತನ್ನ ಕುಟುಂಬದ 4ನೇ ತಲೆಮಾರಿನ ಯೋಧ ಅರುಣ್ ಖೇತ್ರಪಾಲ್ ಈ ವೇದಿಕೆಯಲ್ಲಿ ನಮಗೆ ತನ್ನ ವೀರಗಾಥೆಯನ್ನ ಸಾರುತ್ತಾ ಇದ್ದಾನೆ. ಅಮರ ಜ್ಯೋತಿ ಮಂದಿರದೊಳಗೆ ಅತ್ಯದ್ಭುತವಾದಂತ ಚಿತ್ರಣಗಳು ನಮಗೆ ಕಂಡುಬರುತ್ತದೆ. ರಾಷ್ಟ್ರ ನಾಯಕರು, ಮುಖ್ಯವಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಮಹಾರಾಜ ಪ್ರತಾಪ್, ರಾಣಿ ಅಬ್ಬಕ್ಕ, ಛತ್ರಪತಿ ಶಿವಾಜಿ, ಗುರು ತೇಜ್ ಬಹದ್ದೂರ್, ಗುರು ಗೋವಿಂದ ಸಿಂಗ್, ಒನಕೆ ಓಬವ್ವ, ತ್ಯಾತ್ಯಾ ಟೋಪೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮಂಗಲ್ ಪಾಂಡೆ, ಮದನ್ ಲಾಲ್ ಧಿಂಗ್ರಾ, ವಿನಾಯಕ್ ದಾಮೋದರ್ ಸಾವರ್ಕರ್, ಖದಿರಾಮ್ ಬೋಸ್, ಉಧಮ್ ಸಿಂಗ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್,
ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರುಗಳಲ್ಲದೆ ನಮ್ಮ ದಾರ್ಶನಿಕ ಗುರುಗಳಂತ ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ, ಆದಿ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಮಹಾವೀರ, ಗೌತಮ ಬುದ್ಧ, ಗುರುನಾನಕ್ ದೇವ್, ವಿದ್ಯಾರಣ್ಯ, ಚಾಣಕ್ಯರಂಥ ಭಾವಚಿತ್ರಗಳನ್ನ ಇಲ್ಲಿ ನಮಗೆ ಕಾಣಬಹುದು. ಇದರೊಂದಿಗೆ ನಮ್ಮ ನೆಚ್ಚಿನ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿ, ನರೇಂದ್ರ ಮೋದಿಯವರಂತ ಆಕರ್ಷಕ ಚಿತ್ರಗಳನ್ನ ಇಲ್ಲಿ ನಮಗೆ ಈ ಮಂದಿರದೊಳಗೆ ಕಾಣಬಹುದು. ಹನುಮಗಿರಿ, ರಾಮಗಿರಿ, ಅಮರಗಿರಿ ಈ 3 ಗಿರಿಗಳಲ್ಲಿ ಧರ್ಮ ಸಾನ್ನಿಧ್ಯ, ಭಕ್ತಿ ಸಾನ್ನಿಧ್ಯ ಇವುಗಳ ಅನಾವರಣ. ಒಟ್ಟಾರೆಯಾಗಿ ಅಖಂಡ ಭಾರತ, ವಿವಿಧತೆಯ ಭಾರತ, ಸಮೃದ್ಧಿಯ ಭಾರತ, ದೇಶಭಕ್ತಿಯ ಭಾರತ, ವೀರ ಸೈನಿಕರ ಭಾರತ, ರೈತಾಪಿ ಬಂಧುಗಳ ಭಾರತ ಎಲ್ಲವೂ ಒಂದೆಡೆ ಭವ್ಯ ಭಾರತದವನ್ನ ಕಣ್ತುಂಬ ನೋಡುವಂತ ಅವಕಾಶ ಈ ಭಾರತಿ ಅಮರಜ್ಯೋತಿ ಮಂದಿರದಲ್ಲಿ. ಅಷ್ಟಭುಜಾಕಾರದ ವಿನ್ಯಾಸಾಲಯದಲ್ಲಿ ಶ್ವೇತವರ್ಣದ ಅಮೃತ ಶಿಲೆಯಲ್ಲಿ ಕೆತ್ತಲ್ಪಟ್ಟ ಆ ಭಾರತ ಮಾತೆಯ ದರ್ಶನ ನಿಜಕ್ಕೂ ರೋಮಾಂಚನ. ದೇಶ ರಕ್ಷಕ ಅಪ್ರತಿಮ ಯೋಧರ ನೆನಪನ್ನ ಮಾಡಿ ನಮ್ಮಲ್ಲಿ ದೇಶ ಪ್ರೇಮವನ್ನ ಹುಟ್ಟಿಸುವಂತ ಕೆಲಸ ಈ ಭಾರತಿ ಅಮರಜ್ಯೋತಿ ಮಂದಿರದಲ್ಲಿ ಕಾಣಸಿಗ್ತದೆ. ಅನ್ನದಾತರಿಗೆ ಗೌರವ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಎಲ್ಲಿ ಕೃಷಿಕರಿಗೆ ಮನ್ನಣೆ ನೀಡುತ್ತದೋ ಅಲ್ಲಿ ಭಾರತ ಸಂಪದ್ಭರಿತವಾಗ್ತದೆ. ಅಲ್ಲಿ ಅನ್ನದಾತರ ಗೌರವವನ್ನ ತೋರಿಸುವಂತ ಅಲ್ಲಿ ದೃಶ್ಯಗಳು. ಅಮರ್ ಜವಾನ್ ಸ್ಮಾರಕ ಶಿಲೆ. ಇಂದು ನಮ್ಮ ದೇಶದಲ್ಲಿ ನಾವು ಅತ್ಯಂತ ಸುಖಿಗಳಾಗಿದ್ದೇವೋ ಅದಕ್ಕೆ ಕಾರಣ ನಮ್ಮ ಸೈನಿಕರು, ಭಾರತೀಯ ಯೋಧರು, ಆ ದೇಶಭಕ್ತರು, ಅವರನ್ನ ನೆನಪಿಸುವಂತ ಅಲ್ಲಲ್ಲಿ ಚಿತ್ರಣಗಳು. ಭವ್ಯ ಭಾರತವನ್ನ ನಿರೂಪಿಸಿದ ದಾರ್ಶನಿಕರ ಮತ್ತು ತ್ಯಾಗಿಗಳ ಅಮರ ಚಿತ್ರಣ. ದೇಶ ಇಂದು ಅತ್ಯಂತ ವೈಭವವಾಗಿ ಮೂಡಿಬಂದಿದೆ. ಪ್ರಪಂಚದಲ್ಲಿ ನಮ್ಮ ದೇಶ ಎಲ್ಲರನ್ನ ನೋಡುವ ಚಿತ್ತವನ್ನ ಕಾಣ್ತಾ ಇದೆ. ಮುಖ್ಯವಾಗಿ ಈ ಭವ್ಯ ಭಾರತದಲ್ಲಿ ಇದ್ದಂತ ದಾರ್ಶನಿಕರು ಮತ್ತು ತ್ಯಾಗಿಗಳು ಅವರ ಎಲ್ಲ ಚಿತ್ರಣವನ್ನ, ದೃಶ್ಯವನ್ನ ನಾವು ಇಲ್ಲಿ ಕಾಣಬಹುದು. ಗಡಿಗಳಲ್ಲಿ ಯೋಧರ ಹುಮ್ಮಸ್ಸಿನ ಬಿಂಬ ಪ್ರತಿಬಿಂಬಗಳು, ಸೇನೆತ್ರಯಗಳು, ಭೂಸೇನೆ, ಜಲಸೇನೆ, ನೌಕಾಸೇನೆಗಳ ಸೇನೆತ್ರಯಗಳ ಲಾಂಛನ ಹೊತ್ತ ಅಮರಜ್ಯೋತಿ ವೀರಗಂಬಗಳು, ರಾಷ್ಟ್ರ ಧ್ವಜವನ್ನ ಎತ್ತಿ ಹಿಡಿದ ಶಿಲೆಯ ಕೈಶಿಲ್ಪಗಳು ಅಮರ ಯೋಧರ ವಿಜಯದ ಸಂಕೇತವಾಗಿ ಮೂಡಿಬಂದಿದೆ. ಹಚ್ಚ ಹಸುರಿನ ವನರಾಜಿಯು ಸಮೃದ್ಧಿಯ ಸಂಕೇತವಾಗಿ ಅದರೊಂದಿಗೆ ತ್ಯಾಗವನ್ನ ಪ್ರತಿನಿಧಿಸುವ ಕೇಸರಿಯ ಮಿಳಿತವು ಇಲ್ಲಿ ರೂಪುಗೊಂಡಿದೆ. ಏಕಾಗ್ರತೆಗೆ ಇಂಬು ನೀಡುವ ತಾಣವಾಗಿ ಅಮರಗಿರಿ ರೂಪುಗೊಂಡಿದೆ. ಜೀವನ ಧರ್ಮ ಬೋಧಿಸುವ ಗೀತೋಪದೇಶ, ಇದರ ಸಂದೇಶವೇ ನಮಗೆ ಅಮರವಾಗಿದೆ. ಅದರ ಸಂಪೂರ್ಣ ಚಿತ್ರಣ ಇಲ್ಲಿ ರೂಪುಗೊಂಡಿದೆ. ಅದರೊಂದಿಗೆ ಗೋಡೆಗಳಲ್ಲಿ ಆವರಣದ ಸುತ್ತ ಮನಸೆಳೆಯುವ ವರ್ಲಿ ಚಿತ್ತಾರಗಳು. ಇದು ಎಲ್ಲ ಅಮರಗಿರಿಯ ಒಳಹೊಕ್ಕು ಹೊರಬರುವಾಗ ದೇಶ ಪೂಜನೆಯ ಅನುಭವ ನಮಗೆ ರೂಪುಗೊಳ್ಳುತ್ತದೆ. ಇದರ ಒಟ್ಟಾರೆ ಅಂಶಗಳು, ಫಲಿತಾಂಶಗಳು ಇಲ್ಲಿ ನಮಗೆ ಕಾಣಸಿಗುವಂತದ್ದು. ಬದುಕು ಸಮಾಜಕ್ಕಾಗಿ, ಪ್ರಾಣ ದೇಶಕ್ಕಾಗಿ.
ಅಮರಗಿರಿಯಲ್ಲಿ ಅಖಂಡ ಭಾರತ ಪರಿಕಲ್ಪನೆಯ ಅನಾವರಣ, ದೇಶಭಕ್ತಿಯ ದಿವ್ಯಾನುಭವ, ಕಲಾರಾಧಕರ ದಿವ್ಯ ತಾಣ, ಪ್ರಕೃತಿಯ ಆರಾಧನೆ ಬಲು ಅದ್ಭುತ. ಭವ್ಯವಾದ ಗೋಪುರದ ಎದುರು ರಾಷ್ಟ್ರಧ್ವಜ ರಾಷ್ಟ್ರ ಲಾಂಛನದೊಂದಿಗೆ ಶಿಲೆಗಲ್ಲಿನಲ್ಲಿ ಒಂದೇ ಮಾತರಂ ಗೀತೆ, ಮನ ಮುದಗೊಳಿಸುವ ಸುಂದರ ಉದ್ಯಾನ, ಸೈನಿಕನ ಮುಷ್ಟಿ ಹಿಡಿದು ರಾರಾಜಿಸಿರುವ ತ್ರಿವರ್ಣ ಧ್ವಜಗಳು, ದೇಶಪ್ರೇಮಿ ಸೈನಿಕರ ಮನಮೋಹಕ ದೃಶ್ಯಗಳು. ಎದ್ದು ಕಾಣುತ್ತಿದೆ ಶ್ರೀ ಭಾರತೀ ಅಮರ ಜ್ಯೋತಿ ಮಂದಿರ. ಅಷ್ಟಭುಜಾಕಾರದ ಮಂದಿರದ ವಿನ್ಯಾಸ, ಶ್ವೇತ ವರ್ಣದ ಭಾರತ ಮಾತೆಯ ಅದ್ಭುತ ಅಮೃತ ಶಿಲೆಯಲ್ಲಿ ಅನಾವರಣ, ದೇಶಭಕ್ತಿಯ ಕಥಾನಕಗಳು, ಅಖಂಡ ಭಾರತದ ಪರಿಕಲ್ಪನೆಯ ಹಲವು ರೋಚಕ ಅನುಭವದ ದೃಶ್ಯಗಳು, ಭಾರತ ಮಾತೆ ಸಿಂಹ ವಾಹಿನಿಯಾಗಿ ಅಮೃತ ಶಿಲೆಯಲ್ಲಿ ಕಂಗೊಳಿಸುವ ದೃಶ್ಯಗಳು, ಭಾರತ ಮಾತೆಯ ಮೇಲ್ಭಾಗದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ, ಈಶ್ವರ ಪಾರ್ವತಿ ಕೈಲಾಸದಲ್ಲಿದ್ದರೆ ಆಂಜನೇಯ ಧ್ಯಾನ ನಿರತ. ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಕಥೆಗಳು ನಮಗೆ ಈ ಅಮರ ಜ್ಯೋತಿ ಭಾರತೀ ಮಂದಿರದಲ್ಲಿ ಕಾಣಸಿಗುತ್ತದೆ. ಭಾರತ ಮಾತೆಯ ಎರಡು ಬದಿಗಳಲ್ಲಿ ಜೈ ಜವಾನ್ ಜೈ ಕಿಸಾನ್ ಎಂಬ ರೈತ ಮತ್ತು ಸೈನಿಕರ ಅಮೃತ ಶಿಲೆಯ ಕಲಾಕೃತಿ, ಭಾರತ ದೇಶದ ಗತಕಾಲದ ವೈಭವಗಳು, ಪುರಾಣ ವಿವಿಧ ಸಂದೇಶಗಳು, ಪಾಕಿಸ್ತಾನ ಚೀನಾ ಗಡಿಯಲ್ಲಿ ದೇಶ ಸೇವೆ ಮಾಡುತ್ತಿರುವ ಯೋಧರ ನೆನಪುಗಳು ಇಲ್ಲಿ ಕಾಣಸಿಗುತ್ತದೆ. ಕನ್ಯಾಕುಮಾರಿ ಬಿಟ್ಟರೆ ಭಾರತ ಮಾತೆಯ ಎರಡನೆಯ ಮಂದಿರ ಈ ಅಮರಗಿರಿ. ಇಲ್ಲಿ ಭಾರತ ಮಾತೆಯ ವಿಗ್ರಹ, ಜೈ ಜವಾನ್ ಜೈ ಕಿಸಾನ್ ಘೋಷಣೆಗೆ ಪೂರಕವಾಗಿ ಯೋಧ ಹಾಗೂ ರೈತನ ಪ್ರತಿಮೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿ ಚಳುವಳಿ ಮಾಡಿದ ವೀರರ ಚಿತ್ರಗಳು, ಮಂದಿರದ ಹೊರಗೆ ಕಲ್ಲಿನಿಂದ ಮಾಡಿದ ಯೋಧನ ಹಸ್ತದಲ್ಲಿ ತ್ರಿವರ್ಣ ರಾಷ್ಟ್ರೋಧ್ವಜ ಹಾರಾಡಲಿದೆ. ಮಂದಿರದ ಸುತ್ತಲೂ ಹುಲ್ಲು ಹಾಸಿನ ಪ್ರಕೃತಿಯ ರಮಣೀಯ ತಾಣವಿದ್ದು ಕಲ್ಲಿನ ಮೆಟ್ಟಿಲುಗಳಿವೆ. ದೇಶ ಪೂಜನಾ ಕಲ್ಪನೆಯ ಅಮರಗಿರಿಯ ಪ್ರವೇಶೋದ್ವಾರದ ಬಳಿ ಭಾರತಾಂಬೆಯ ಕೊಂಡಾಡುವ ಒಂದೇ ಮಾತರಂ ಶಿಲಾಫಲಕ, ಫಲಕದ ಹಿಂದೆ ಯೋಧನ ಪ್ರತಿಮೆ. ಅಷ್ಟಭುಜಾಕಾರದ ಭಾರತ ಮಾತೆಯ ಮಂದಿರಕ್ಕೆ ತೆರಳುವ ಹಾದಿಯಲ್ಲಿ ಕೈಯಲ್ಲಿ ರಾಷ್ಟ್ರಧ್ವಜ ಹಿಡಿದ ಯೋಧನ ಹಸ್ತ ಆಕಾರ ಶಿಲ್ಪ ಮುಂದೆ ಭವ್ಯ ಭಾರತದ ರಕ್ಷಣಾ ವ್ಯವಸ್ಥೆಯನ್ನು ನೆನಪಿಸುವ ಭೂ ವಾಯು ನೌಕಾಸೇನೆಗಳ ಲಾಂಛನವನ್ನು ಹೊತ್ತ ಸ್ತಂಭ ವೀರಕಂಬ ಇಲ್ಲಿದೆ. ಮಂದಿರದ ಒಳಗೆ ಭಾರತ ಮಾತೆಯ 6 ಅಡಿ ಎತ್ತರದ ವಿಗ್ರಹ, ಭಾರತ ಮಾತೆಯ ಎಡ ಮತ್ತು ಬಲಭಾಗದಲ್ಲಿ 3 ಅಡಿ ಎತ್ತರದ ರೈತ ಮತ್ತು ಯೋಧರ ಜೈ ಜವಾನ್ ಜೈ ಕಿಸಾನ್ ಪ್ರತಿಮೆಗಳು. ಭಾರತಾಂಬೆಯ ಎದುರಿಗೆ ಯೋಧರ ಸಾಹಸ, ಸಾಧನೆ ಮತ್ತು ಬಲಿದಾನವನ್ನು ನೆನಪಿಸುವ ಅಮರ ಜವಾನ್ ಸ್ಮಾರಕ ಶಿಲೆ ಇದೆ. ಅಮರಗಿರಿಯ ಆವರಣದಲ್ಲಿ ಯುದ್ಧ ಭೂಮಿಯ ವರ್ಲಿ ಚಿತ್ತಾರಗಳಿವೆ. ಮಂದಿರದ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಯೋಧನ ಹುಮ್ಮಸ್ಸಿನ ಬಿಂಬ ಪ್ರತಿಬಿಂಬಗಳು ಇದ್ದು ದೇವತಾರಾಧನೆ, ರಾಶಾರಾಧನೆ, ಕಲಾರಾಧನೆ ಮತ್ತು ನಿಸರ್ಗಾರಾಧನೆಗಳ ಮೂಲಕ ಭವ್ಯ ಭಾರತವನ್ನು ಕಟ್ಟುವ ಪ್ರಕ್ರಿಯೆಗಳಿವೆ. ಹೀಗೆ ವಿಶೇಷವಾಗಿ ಅಮರಗಿರಿ ವಿಶೇಷ ಅದ್ಭುತ ಕಲಾತಾಣವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ.
ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ. ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ. ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ಹಸಿವಡಗಲಿ ತೃಷ ಹಿಂಗಲಿ, ಅಜ್ಞಾನದ ಪೊರೆ ಹರಿಯಲಿ. ಹಸಿವಡಗಲಿ ತೃಷ ಹಿಂಗಲಿ, ಅಜ್ಞಾನದ ಪೊರೆ ಹರಿಯಲಿ. ರೋಗ ರೂಢಿಗೊದಗಲಿ ಅವಸಾನ, ಸುತರೆ ಮಗಿದು ಕರ್ತವ್ಯಪಣ. ಧರೆಯನಿಸಲಿ ಆನಂದವನ, ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ಕೊರತೆ ಕಲುಷಗಳ ನಳೆದಳೆದು, ಸರಿಯುತ್ತರ ಸುರಿ ಮಳೆಗರೆದು. ಕೊರತೆ ಕಲುಷಗಳ ನಳೆದಳೆದು, ಸರಿಯುತ್ತರ ಸುರಿ ಮಳೆಗರೆದು. ಸರ್ವವ್ಯಾಪಿಯಾಗಲಿ ಸಂಕ್ರಮಣ, ಸಂಘಟನಾ ಬಲ ನಿರ್ಮಾಣ. ವಿಶ್ವ ಸಂತತಿಯ ಕಲ್ಯಾಣ, ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ಚಿಂತನಾನುಷ್ಠಾನ, ತಂದೊಲಿಸಲಿ ಜಗದುತ್ಥಾನ. ಹಿಂದೂ ಚಿಂತನಾನುಷ್ಠಾನ, ತಂದೊಲಿಸಲಿ ಜಗದುತ್ಥಾನ. ಮಾತೆ ಭಾರತೀಯ ವೈಭವ ಸುದಿನ, ಮೈದಾಳಲಿ ನೆಲದಭಿಮಾನ. ಹಿಂದುತ್ವದ ನವ ಜಾಗರಣ, ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ. ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ. ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ಜಯ ಭಾರತಿ ಜಯ ಭಾರತಿ ಜಯ ಭಾರತಿ.
ಬಂಧುಗಳೇ, ಈಗ ನೀವು ಕಾಣುತ್ತಿರುವುದು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟ 21 ವೀರ ಹೃದಯಿಗಳ ಧೀಮಂತ ಕಾರ್ಯಗಳ ಒಂದು ನೋಟ. ಒಬ್ಬೊಬ್ಬರು ಕೂಡ ಇಡೀ ಭಾರತ ದೇಶದ ಸಮರ್ಥ ಸೇನಾಪಡೆಗೆ ಉಪಮೆಯಾಗಿ ನಿಂತವರು. ತಮ್ಮ ಧೀರೋದ್ದಾತ ಹೋರಾಟದಿಂದ ಚರಿತ್ರೆಯಲ್ಲಿ ಅಮರರಾದವರು. ಈ ಅಮರ ಯೋಧರ ನೆನಪುಗಳನ್ನು ನಾವೊಂದು ಅಷ್ಟು ನಿಮ್ಮ ಮುಂದೆ ಹಂಚಿಕೊಳ್ಳೋಣ. ಮೇಜರ್ ಸೋಮನಾಥ ಶರ್ಮಾ ಅವರು ನವೆಂಬರ್ 3, 1947 ಕಾಶ್ಮೀರ ಕಣಿವೆಯ ಬದ್ಗಾಮ್ ಏರೋಡ್ರೋಮಿನಲ್ಲಿ ಶತ್ರುಗಳ ದಾಳಿಯನ್ನು ತಡೆಯುವಾಗ ಹುತಾತ್ಮರಾದ ಕಾರಣ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ. ಇವರನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಇವರ ಕೊಡುಗೆಯನ್ನು ಭರತ ಮಾತೆ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನಾಯಕ್ ಜಾದೂನಾಥ್ ಸಿಂಗ್ ಫೆಬ್ರವರಿ 6, 1948 ಶತ್ರುಗಳು ದಾಳಿ ಮಾಡಿದಾಗ ಜಮ್ಮು ಮತ್ತು ಕಾಶ್ಮೀರದ ನೌಶೇರಾ ಬಳಿಯ ತೇಯಿಂದಾರ್ನಲ್ಲಿ ನಾಯಕ್ ಜಾದೂನಾಥ್ ಸಿಂಗ್ ಅವರು ತನ್ನ ಇಡೀ ಪಡೆಯನ್ನು ಮುನ್ನಡೆಸುತ್ತಾ ನಡೆದರು. ಕೆಚ್ಚೆದೆಯ ಏಕಾಂಗಿ ಆವೇಶದಲ್ಲಿ ಸಿಂಗ್ ಏಕಾಂಗಿಯಾಗಿ ಅದೂ ಸಹಿತ ಗಾಯಗೊಂಡಿದ್ದರೂ ತನ್ನ ಸ್ಟೆನ್ಗನ್ನೊಂದಿಗೆ ಶತ್ರುಗಳ ಕಡೆಗೆ ಧಾವಿಸಿದರು. ಇದರಿಂದಾಗಿ ವಿರೋಧಿ ಪಡೆ ಬಾಲ ಮಡಚಿಕೊಂಡು ನಾಯಿಯಂತೆ ಹೆದರಿ ಓಡಿ ಹೋಗಿದ್ದರು. ಆದರೆ ಈ ವೀರ ಯೋಧ ತನ್ನ ದೇಶಕ್ಕಾಗಿ, ತನ್ನ ಜನರಿಗಾಗಿ, ತಾನು ಕಾಣದೇ ಇರುವ ತನ್ನ ಬಂಧುಗಳಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿಕೊಂಡಿದ್ದ. ಈ ವೀರ ಯೋಧನಿಗೆ ಆ ಸಂದರ್ಭ ಪರಮವೀರ ಚಕ್ರ ಪ್ರಶಸ್ತಿಯ ಪ್ರದಾನ ನಡೆದಿತ್ತು. 2ನೇ ಲೆಫ್ಟಿನೆಂಟ್ ರಾಮ ರಾಘೋಬ ರಾಣೆ, ಅದು 1948 ಇಸವಿ ಏಪ್ರಿಲ್ 8 ಬಾಂಬೆ ಸಫರ್ಸ್ನ 2ನೇ ಲೆಫ್ಟಿನೆಂಟ್ ಆಗಿದ್ದಂತಹ ಈ ವೀರ ಯೋಧ ನೌಶೇರಾ ರಜೌರಿ ರಸ್ತೆಯಲ್ಲಿ ಮೈಲ್ 26ರಲ್ಲಿ ಗಣಿ ಮತ್ತು ರಸ್ತೆಯ ಗುಂಡಿಗಳನ್ನು ತೆರವುಗೊಳಿಸುವಂತಹ ಉಸ್ತುವಾರಿ ಹೊಡಿಸಿದ್ದರು. ಹೇಡಿ ಶತ್ರುಪಡೆ ಹಿಂದಿನಿಂದ ಬಂದು ಈ ಪ್ರದೇಶದ ಮೇಲೆ ಭಾರೀ ಶೆಲ್ ದಾಳಿಯನ್ನು ಆರಂಭಿಸಿತ್ತು. ಆ ಶೆಲ್ ದಾಳಿಯಲ್ಲಿ ಗಾಯಗೊಂಡಿದ್ದರೂ ಕೂಡ ಈ ವೀರ ಯೋಧನಿಗೆ ತನ್ನ ಮಾತೃಭೂಮಿಯ ಮೇಲೆ ಇರತಕ್ಕಂತಹ ಪ್ರೀತಿ, ಆ ಗೌರವ ಕಿಂಚಿತ್ತೂ ಅಲುಗಾಡಿರಲಿಲ್ಲ. ಮೇನ್ ಫೀಲ್ಡ್ ಮೂಲಕ ಟ್ಯಾಂಕನ್ನು ನ್ಯಾವಿಗೇಟ್ ಮಾಡಿದ್ದರೂ ಸೇರಬೇಕಾದಂತಹ ಗುರಿಯನ್ನು ತಲುಪಿಸಿದ್ದರು. ಈ ವೀರತನಕ್ಕಾಗಿ ಈತನಿಗೆ ಪರಮವೀರ ಚಕ್ರ ಪ್ರಶಸ್ತಿಯ ಗರಿ ಮುಡಿಗೇರಿತ್ತು. ಕಂಪನಿ ಹವಾಲ್ದಾರ್ ಮೇಜರ್ ಪೀರು ಸಿಂಗ್ 1948 ಇಸವಿ ಜುಲೈ 18 ಕಾಶ್ಮೀರದ ತಿತ್ವಾಲ್ನಲ್ಲಿ ಶತ್ರು ಆಕ್ರಮಿತ ಮಂಜಿನ ಬೆಟ್ಟದ ಮೇಲೆ ದಾಳಿ ಮಾಡಲು ಭಾರೀ ಬೆಂಕಿ ಮತ್ತು ಗ್ರೆನೇಡ್ಗಳ ದಾಳಿಯನ್ನು ಕೂಡ ಇವರು ಧೈರ್ಯದಿಂದ ಎದುರಿಸಿದ್ದರು. ಮುಖದಿಂದ ರಕ್ತ ಹನಿಹನಿಯಾಗಿ ತೊಟ್ಟಿಕ್ಕುತ್ತಿದ್ದರೂ ತೆವಳುತ್ತಾ ಮುಂದಕ್ಕೆ ಸಾಗಿ ತಾನು ಕೊನೆಯ ಉಸಿರು ಎಳೆಯುವ ಮೊದಲು ಶತ್ರು ಸ್ಥಾನವನ್ನು ನಾಶಪಡಿಸಿದ್ದರು. ಇವರು ನಮ್ಮವರು, ನಮ್ಮ ಹೆಮ್ಮೆ, ಭಾರತೀಯ ಸೇನೆಯ ಧೀರ ಯೋಧ ಪಡೆ. ಇವರಿಗೆ ಕೂಡ ಪರಮವೀರ ಚಕ್ರದ ಆ ಪ್ರಶಸ್ತಿ ಮುಡಿಗೇರಿತ್ತು. ಲ್ಯಾನ್ಸ್ ನಾಯಕ್ ಕರಮ್ ಸಿಂಗ್ ಅಕ್ಟೋಬರ್ 13, 1948 ಕಾಶ್ಮೀರದ ರಿಚ್ಮಾರ್ ಗಲಿಯಲ್ಲಿ ಒಂದು ವಿಭಾಗಕ್ಕೆ ಕಮಾಂಡರ್ ಆಗಿದ್ದಾಗ ಶತ್ರುಗಳು ಏಕಾಏಕಿ ಬಂದೂಕು ಮತ್ತೆ ಭಾರೀ ಶೆಲ್ನ ದಾಳಿಯನ್ನು ಆರಂಭಿಸಿದ್ದರು. ಯಾವುದೇ ಮುನ್ಸೂಚನೆಯನ್ನು ನೀಡದೆ ಯುದ್ಧಕ್ಕೆ ಕಾಲ್ಕೆರೆದು ಬಂದಿದ್ದರು. ಲ್ಯಾನ್ಸ್ ನಾಯಕ್ ಕರಮ್ ಸಿಂಗ್ ಬಂಕರಿನಿಂದ ಬಂಕರಿಗೆ ಹೋದರು. ತಮ್ಮ ಸಹಚರರನ್ನ ತಾಯಿ ಭಾರತೀಯ ರಕ್ಷಣೆಗಾಗಿ ಹೋರಾಡಲು ಪ್ರೋತ್ಸಾಹಿಸಿದರು. ಅಂತಿಮವಾಗಿ ಪ್ರಬಲವಾದಂತಹ ಪ್ರತಿದಾಳಿ ನಡೆಸಿದರು ಮತ್ತು ರಿಚ್ಮಾರ್ ಗಲಿಯನ್ನು ರಕ್ಷಿಸಲು ಬಂದೂಕಿನಿಂದ ಶತ್ರುಗಳ ಮೇಲೆ ಗುಂಡಿನ ಮಳೆಗರೆಯುತ್ತಾ ತಾನು ಶತ್ರುಗಳ ಗುಂಡಿಗೆ ಬಲಿಯಾದರು.
ಎಂತಹ ದಮ್ಯವಾದಂತಹ ದೇಶಭಕ್ತಿ! ಲ್ಯಾನ್ಸ್ ನಾಯಕ್ ಕರಮ್ ಸಿಂಗ್ ಪರಮವೀರ ಚಕ್ರದ ಆ ಭವ್ಯ ಪುರಸ್ಕಾರಕ್ಕೆ ಭಾಜನರಾಗಿದ್ದರು. ಕ್ಯಾಪ್ಟನ್ ಗುರ್ಬಚನ್ ಸಿಂಗ್ ಸಲಾರಿಯಾ 1961 ಡಿಸೆಂಬರ್ 5ರಂದು ಕಟಾಂಗಾದಲ್ಲಿ ಕಟಾಂಗೀಸ್ ಪಡೆಗಳು ಸ್ಥಾಪಿಸಿದ ರಸ್ತೆ ತಡೆಯನ್ನು ತೆರವುಗೊಳಿಸಲು ಈ ಕ್ಯಾಪ್ಟನ್ಗೆ ಆದೇಶ ನೀಡಲಾಗಿತ್ತು. ಕ್ಯಾಪ್ಟನ್ ಸಲಾರಿಯಾ ಬಯೋನೆಟ್ಗಳು, ಹ್ಯಾಂಡ್ ಗ್ರೆನೇಡ್ಗಳಿಂದ ಶತ್ರುಗಳ ಮೇಲೆ ಚಾರ್ಜ್ ಮಾಡಿದರು. ಬರೋಬ್ಬರಿ 40 ಜನರನ್ನ ಕೊಂದು ಮಣ್ಣು ಮುಕ್ಕಿಸಿದರು. 2 ಶತ್ರುಗಳ ಕಾರನ್ನು ನಾಶಪಡಿಸಿದರು. ಕುತ್ತಿಗೆಗೆ ಗಾಯವಾಗಿದ್ದರೂ ಕೂಡ ಅವರ ಧೈರ್ಯ ಸಾಮರ್ಥ್ಯ ಕುಂದಿರಲಿಲ್ಲ. ಗಾಯಕ್ಕೆ ಒಳಗಾಗಿ ಸಾಯುವವರೆಗೂ ಕೂಡ, ತನ್ನ ಅಂತಿಮ ಉಸಿರು ಇರುವ ತನಕ ಕೂಡ ಹೋರಾಟವನ್ನು ಮುಂದುವರಿಸಿದ್ದರು. ದಿಟ್ಟ ಮತ್ತು ಧೈರ್ಯದ ಅವರ ಹೋರಾಟದಿಂದ ಶತ್ರು ಸಂಪೂರ್ಣವಾಗಿ ನಿರಾಶನಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೂ ಕೂಡ ಓಡಿ ಹೋಗಿದ್ದರು, ಪಲಾಯನಕ್ಕೆ ಶರಣಾಗಿದ್ದರು. ಒಬ್ಬೊಬ್ಬ ವೀರ ಯೋಧನು ಕೂಡ ಈ ಭಾರತದ ಹೆಮ್ಮೆ, ನಮ್ಮೆಲ್ಲರ ಹೆಮ್ಮೆ, ನಿಮ್ಮೆಲ್ಲರ ಹೆಮ್ಮೆ. ಮೇಜರ್ ಧನ್ ಸಿಂಗ್ ಥಾಪಾ 1962ರ ಇಂಡೋ ಚೀನಾ ಯುದ್ಧದ ಕೆಚ್ಚೆದೆಯ ಹೋರಾಟಗಾರ. 1962ರಂದು ಚೀನಾದ ಸೈನಿಕರು ತೀವ್ರವಾಗಿ ಪಿರಂಗಿ ಮತ್ತು ಮಾರ್ಟರ್ ಬಾಂಬ್ ದಾಳಿಯ ಮಳೆಯನ್ನು ನಮ್ಮ ಭಾರತದ ಸೈನ್ಯದ ಮೇಲೆ ಕರೆದಿದ್ದರೂ ಕೂಡ ಅವರ ನಾಯಕತ್ವದಲ್ಲಿ ಹೆಚ್ಚಿನ ಸಂಖ್ಯೆಯ ದಾಳಿಯನ್ನು ಕೂಡ ಎದುರಿಸಿದರು. ಭಾರೀ ಸಂಖ್ಯೆಯಲ್ಲಿ ಶತ್ರು ಪಡೆಯಲ್ಲಿ ಸಾವು ನೋವುಗಳಿಗೆ ಕಾರಣರಾದರು. ಮತ್ತೆ ಒಂದು ಹಂತದಲ್ಲಿ ಭಾರತೀಯ ಸೈನ್ಯ ಕೆಚ್ಚೆದೆಯಿಂದ ಮುನ್ನುಗ್ಗಲು ಇವರು ಕಾರಣೀಭೂತರಾದರು. ಸುಬೇದಾರ್ ಜೋಗೀಂದರ್ ಸಿಂಗ್ ಅವರ ತುಕಡಿಯು ಅರುಣಾಚಲ ಪ್ರದೇಶದ ಬುಮ್ಲಾದಲ್ಲಿ 2 ಚೀನೀ ದಾನಿಗಳನ್ನು ಹಿಮ್ಮೆಟ್ಟಿಸಿತ್ತು. 23 ಅಕ್ಟೋಬರ್ 1962ರಂದು ಶತ್ರು ಸೇನೆ ಭಾರೀ ನಷ್ಟ ಅನುಭವಿಸಿತ್ತು. ಅವರ ತುಕಡಿಯು ಮೊಂಡುತನದಿಂದ ಆ ನೆಲವನ್ನು ಕಚ್ಚಿ ಹಿಡಿದಿತ್ತು. ಆದರೆ ಬಯೋನೆಟ್ ಚಾರ್ಜ್ ಸಮಯದಲ್ಲಿ ಅವರು ತಮ್ಮ ಪ್ರಾಣವನ್ನೇ ಈ ದೇಶಕ್ಕಾಗಿ ಬಲಿದಾನ ಮಾಡಬೇಕಾಯಿತು, ಹುತಾತ್ಮರಾದರು. ಮೇಜರ್ ಶೈತಾನ್ ಸಿಂಗ್ ಹೆಸರು ಕೇಳಿದರೆ ಶತ್ರು ಪಡೆ ಶೈತಾನನನ್ನು ಕಂಡಂತೆ ಬೆಚ್ಚಿ ಬೀಳುತ್ತಿತ್ತಂತೆ. 1962 ನವೆಂಬರ್ 18ರಲ್ಲಿ ಚೀನೀ ನಾಯಿ ಪಡೆಗಳನ್ನು ಇವರು ಸಮರ್ಥವಾಗಿ ಎದುರಿಸಿ 17,000 ಅಡಿ ಎತ್ತರದಲ್ಲಿ ಜಮ್ಮು ಕಾಶ್ಮೀರದ ರಜಾಂಗ್ಲಾದಲ್ಲಿ 13ನೇ ಕುಮಾನ್ ಕಂಪನಿಗೆ ಕಮಾಂಡರ್ ಆಗಿ ತೀವ್ರ ಗಾಯಗೊಂಡಿದ್ದರೂ ಕೂಡ ಶತ್ರುಗಳ ಮೇಲೆ ನಿಲ್ಲದ ಹೋರಾಟವನ್ನು ನಡೆಸಿ ತನ್ನ ಜನರನ್ನು, ತನ್ನ ಸೈನ್ಯದ ಪಡೆಯನ್ನು ಪ್ರೋತ್ಸಾಹಿಸುವುದರ ಮುಖಾಂತರ ತಮ್ಮ ಸ್ಥಾನವನ್ನು ಭದ್ರವಾಗಿ 17,000 ಅಡಿ ಎತ್ತರದಲ್ಲಿ ಆ ಮಂಜಿನ ನೆಲದಲ್ಲಿ ಕಾಯ್ದುಕೊಳ್ಳಲು ಕಾರಣೀಭೂತರಾಗಿದ್ದರು. ಲೆಫ್ಟಿನೆಂಟ್ ಕರ್ನಲ್ ಬುರ್ಜೋಜಿ ತಾರಾಪುರ್ 1965ರ ಯುದ್ಧದಲ್ಲಿ ಇವರ ಹೋರಾಟ ನಿಜಕ್ಕಾದರೂ ಈ ದೇಶಕ್ಕೆ, ನಮ್ಮ ಭಾರತೀಯ ಸೇನೆಗೆ ಮಾದರಿ. ಶತ್ರುಗಳು ನಿರಂತರವಾಗಿ ದಾಳಿ ಮಾಡುತ್ತಿದ್ದರೂ ಕೂಡ ತಮ್ಮ ಪಡೆಯನ್ನು ಮುನ್ನಡೆಸಿದ್ದರು. ತನ್ನ ಕ್ಷೇತ್ರವನ್ನು ಸ್ಥಳಾಂತರಿಸಲು ನಿರಾಕರಿಸಿ ಜಸ್ಸೋರಾನ್, ವಜೀರ್ವಾಲಿ ಮತ್ತು ಬುತುರ್ ಡೋಂಗ್ರಾಡಿಯನ್ನು ವಶಪಡಿಸಿಕೊಳ್ಳಲು ತಾರಾಪುರ್ ಅವರು ಮುನ್ನಡೆದಿದ್ದರು ಮತ್ತು ಅದರಲ್ಲಿ ಯಶಸ್ವಿಯೂ ಆಗಿದ್ದರು. ಈ ಎಲ್ಲ ಯೋಧರು ಕೂಡ ತಮ್ಮ ಅಪೂರ್ವವಾದಂತಹ, ಅಪ್ರತಿಮವಾದಂತಹ ಕೆಚ್ಚೆದೆಯ ಹೋರಾಟದಿಂದಾಗಿ ಪರಮವೀರ ಚಕ್ರವನ್ನು ತಮ್ಮ ಬಗಲಿಗೆ ಹಾಕಿಕೊಂಡಿದ್ದರು, ತಮ್ಮ ಮುಡಿಗೆ ಏರಿಸಿಕೊಂಡಿದ್ದರು. ಹವಾಲ್ದಾರ್ ಅಬ್ದುಲ್ ಹಮೀದ್ ನಾನೇನು ಕಡಿಮೆ, ತಾಯಿ ಭಾರತೀಯ ಸೇವೆಯಲ್ಲಿ ಎಂಬಂತಹ ಆ ಒಂದು ಅಪೂರ್ವವಾದಂತಹ ಮನೋಭೂಮಿಕೆಯೊಂದಿಗೆ 1965ರಲ್ಲಿ ತಾನೊಬ್ಬ ಮುಸ್ಲಿಮನಾಗಿದ್ದರೂ ಕೂಡ ಪಾಕಿಸ್ತಾನದ ಪಡೆಗಳು
ಖೇಮ್ಕರಣ್ ಸೆಕ್ಟರ್ನಲ್ಲಿ ದಾಳಿ ನಡೆಸಿದಾಗ ಅಂಜಲಿಲ್ಲ, ಅಳುಕಲಿಲ್ಲ, ತನ್ನ ಜಾತಿಯ ನೆನಪಾಗಲಿಲ್ಲ. ಆತನಿಗೆ ನೆನಪಾದದ್ದು ಒಂದೇ, ತನ್ನ ದೇಶ, ತನ್ನ ಮಣ್ಣು, ತನ್ನ ಭೂಮಿ, ಅದು ಭಾರತ, ಅದು ಭಾರತ, ಅದು ಭಾರತ. ತೀವ್ರವಾದಂತಹ ಶತ್ರುಗಳ ಗುಂಡಿನ ದಾಳಿಯಲ್ಲಿ ಹಮೀದ್ ಮಾರಣಾಂತಿಕವಾಗಿ ಗಾಯಗೊಂಡಿದ್ದರೂ ಕೂಡ ಪಾಕಿಸ್ತಾನದ 7 ಟ್ಯಾಂಕರುಗಳನ್ನು ನುಚ್ಚು ನೂರು ಮಾಡಿದ್ದರು, ತನ್ನ ತಂಡವನ್ನು ಮುನ್ನಡೆಸಿದ್ದರು. ಅಪ್ರತಿಮ ವೀರ ಮಾಸ್ಟರ್ ಹವಾಲ್ದಾರ್ ಅಬ್ದುಲ್ ಹಮೀದ್ ಅವರಿಗೆ ಪರಮವೀರ ಚಕ್ರದ ಪುರಸ್ಕಾರ ನಮ್ಮ ಸೇನೆ ನೀಡಿತ್ತು. 1900 ಇಂಡೋ-ಪಾಕ್ ಯುದ್ಧದಲ್ಲಿ ಗಂಗಾಸಾಗರ್ನಲ್ಲಿ ಶತ್ರುಗಳ ಮೇಲೆ ದಾಳಿಯ ಸಮಯದಲ್ಲಿ ಲ್ಯಾನ್ಸ್ ನಾಯಕ್ ಆಲ್ಬರ್ಟ್ ಎಕ್ಕಾ ಅವರು 14 ಗಾರ್ಡ್ಗಳ ಫಾರ್ವರ್ಡ್ ಕಂಪನಿಯನ್ನು ಮುನ್ನಡೆಸಿದ್ದರು. 2 ಮೆಷಿನ್ ಗನ್ ಬಂಕರುಗಳನ್ನು ಬೋರ್ಗರೆಯುತ್ತಿದ್ದಂತಹ ಆ ಸಮಯದಲ್ಲೂ ಕೂಡ ಮೌನಗೊಳಿಸಿದ್ದರು, ಅಂದರೆ ನಾಶಗೊಳಿಸಿದ್ದರು. ನಮ್ಮ ಪಡೆಗಳ ಮೇಲೆ ಭಾರೀ ಗುಂಡಿನ ದಾಳಿಯೇ ನಡೆದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸುತ್ತಾ ಶತ್ರುಗಳ ಬಂಕರುಗಳನ್ನು ನಾಶ ಮಾಡುವಲ್ಲಿ ಮೇಲುಗೈಯನ್ನು ಸಾಧಿಸಿದ್ದರು ಲ್ಯಾನ್ಸ್ ನಾಯಕ್ ಆಲ್ಬರ್ಟ್ ಎಕ್ಕಾ 1971 ಇಂಡೋ-ಪಾಕ್ ಯುದ್ಧದಲ್ಲಿ. ಫ್ಲೈಯಿಂಗ್ ಆಫೀಸರ್ ನಿರ್ಮಲ್ಜಿತ್ ಸಿಂಗ್ ಸೆಕೋನ್ 1971 ಡಿಸೆಂಬರ್ 14 ಶ್ರೀನಗರ ಏರ್ಫೀಲ್ಡನ್ನು 6 ಪಾಕಿಸ್ತಾನಿ ವಿಮಾನಗಳು ಬಾಂಬ್ ದಾಳಿಯ ಮುಖಾಂತರ ನಾಶ ಮಾಡುವಂತಹ ಪ್ರಯತ್ನ ಮಾಡಿದಾಗ ವೈಮಾನಿಕ ದಾಳಿಯ ಸಮಯದಲ್ಲಿ ಜೀವಕ್ಕೆ ಅಪಾರವಾದಂತಹ ಅಪಾಯ ಇದ್ದರೂ ಕೂಡ 18 ಸ್ಕ್ವಾಡ್ರನ್ನ ಫ್ಲೈಯಿಂಗ್ ಆಫೀಸರ್ 4 ಪಾಕಿಸ್ತಾನಿ ವಿಮಾನಗಳನ್ನು ಹುಟ್ಟಡಗಿಸಿ ಹೊಡೆದುರುಳಿಸಿ ಆನಂತರ ತಾನು ಧರಾಶಾಯಿಯಾಗಿದ್ದರು. ಈ ಮಣ್ಣಿನಲ್ಲಿ ತಣ್ಣನೆಯಾಗಿ ಮಲಗಿದ್ದರು. ಆದರೆ ನಮ್ಮ ಎಲ್ಲರ ಬದುಕನ್ನು ಬೆಚ್ಚನೆಯಾಗಿ ಕಾಪಾಡಿಕೊಂಡು ಬಂದಿದ್ದರು. ಮೇಜರ್ ಹೋಶಿಯಾರ್ ಸಿಂಗ್ 1971 ಡಿಸೆಂಬರ್ 15 ತೀವ್ರವಾದಂತಹ ಶೆಲ್ ದಾಳಿಗೆ ಒಳಗಾದಂತಹ ಶತ್ರು ಪ್ರದೇಶವಾದಂತಹ ಜರ್ಪಾಲನ್ನು ವಶಪಡಿಸಿಕೊಳ್ಳಲು ಆದೇಶವನ್ನು ಹೊಂದಿ ತನ್ನ ಪಡೆಯನ್ನು ಮುನ್ನಡೆಸಿದ್ದರು. ತೀವ್ರ ಕೈ ಹೋರಾಟದ ನಂತರ ಕೂಡ ತನ್ನ ಉದ್ದೇಶವನ್ನು ಈಡೇರಿಸಿಕೊಂಡಿದ್ದರು. ಆದರೆ ಹುತಾತ್ಮರಾಗಿದ್ದರು. ಅವರಿಗೆ ಪರಮವೀರ ಚಕ್ರದ ಗರಿ ಮುಡಿಗೇರಿತ್ತು. ಈಗಾಗಲೇ ನಾವು ಸುದೀರ್ಘವಾಗಿ ಉಲ್ಲೇಖಿಸಿದಂತಹ ಲೆಫ್ಟಿನೆಂಟ್ ಅರುಣ್ ಖೇತ್ರಪಾಲ್ 1971 ಡಿಸೆಂಬರ್ 16 ನಡೆದ ಯುದ್ಧದಲ್ಲಿ ತನ್ನ ಅಪ್ರತಿಮವಾದಂತಹ ಕೆಚ್ಚೆದೆಯ ಸಾಮರ್ಥ್ಯವನ್ನು ಇಡೀ ಪ್ರಪಂಚಕ್ಕೆ ಬಿತ್ತರಿಸಿ ಪರಮವೀರ ಚಕ್ರದ ಪುರಸ್ಕಾರಕ್ಕೆ ಭಾಜನರಾಗಿದ್ದರು. ಅದು 1987 ಜೂನ್ 26 8 JK ನೈಬ್ ಸುಬೇದಾರ್ ಬನಾಸಿಂಗ್ ಅವರು 21,000 ಅಡಿ ಎತ್ತರದ, ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರದ ಯುದ್ಧ ಭೂಮಿ ಎಂದು ಗುರುತಿಸಿಕೊಂಡಿದ್ದ ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ಪಾಕ್ ಸೇನೆ ನಡೆಸುತ್ತಿದ್ದಂತಹ ಪೋಸ್ಟನ್ನು ತೆರವುಗೊಳಿಸಲು ಮುನ್ನುಗ್ಗಿದ್ದರು. ಆ ತಂಡ ತಮ್ಮ ಬಯೋನೆಟ್ಗಳಿಂದ ಚಾರ್ಜ್ ಮಾಡುತ್ತಾ ಹಲವಾರು ಪಾಕಿಸ್ತಾನಿ ಸೈನಿಕರನ್ನು ಮರಣಶಯ್ಯೆಗೆ ತಳ್ಳಿದ್ದರು. ಮಾತ್ರವಲ್ಲ, ಇನ್ನೂ ಹಲವು ಪಾಕಿಸ್ತಾನಿ ಸೈನಿಕರು ಇವರ ದಾಳಿಯನ್ನು ಎದುರಿಸಲು ಸಾಧ್ಯವಿಲ್ಲದೆ ಭಯದಿಂದ ಬಂಡೆಯಿಂದ ಜಿಗಿದು ಓಡಿ ಹೋಗಿದ್ದರು. ಅತ್ಯಂತ ಎತ್ತರದ ಯುದ್ಧ ಭೂಮಿಯಾದಂತಹ ಸಿಯಾಚಿನ್ ಗ್ಲೇಸಿಯರ್ ಮತ್ತೆ ಭಾರತದ ವಶವಾಗಿತ್ತು, ಭಾರತದ ಮಡಿಲಲ್ಲಿ ಭದ್ರವಾಗಿತ್ತು. ನಾವೆಲ್ಲ ತಣ್ಣನೆ ಮಲಗಿದ್ದಾಗ, ಬೆಚ್ಚನೆಯಾಗಿ ನಿದ್ರೆಯ ಸುಖವನ್ನು ಅನುಭವಿಸುತ್ತಿರುವಾಗ ನಮ್ಮ ಸೈನಿಕರು ಹಿಮಶೀತಲವಾದಂತಹ ಈ ಬೆಟ್ಟಗಳಲ್ಲಿ ಕೊರೆಯುವ ಚಳಿಯಲ್ಲಿ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ
ಈ ದೇಶಕ್ಕಾಗಿ ಬಲಿದಾನ ಮಾಡಲು ಹಿಂಜರಿಯದೆ ಮುನ್ನುಗ್ಗುತ್ತಿರುತ್ತಾರೆ. ನಮಗೆ ಸುಖವಾದ, ಭದ್ರವಾದ, ನೆಮ್ಮದಿಯಾದ ಬದುಕನ್ನು ನೀಡುತ್ತಿರುತ್ತಾರೆ. ನಾಯಬ್ ಸುಬೇದಾರ್ ಬನಾ ಸಿಂಗ್ ಅವರಿಗೆ ಸಹಜವಾಗಿ ಪರಮವೀರ ಚಕ್ರದ ಪುರಸ್ಕಾರ ದೊರಕಿತ್ತು. ಮೇಜರ್ ರಾಮಸ್ವಾಮಿ ಪರಮೇಶ್ವರನ್ 1987 ನವೆಂಬರ್ 25 ಉಗ್ರಗಾಮಿಗಳ ಗುಂಪು ಹೊಂಚು ಹಾಕಿದಾಗ ಅವರು ಉಗ್ರಗಾಮಿಗಳನ್ನು ಹಿಂಬದಿಯಿಂದ ಸುತ್ತುವರೆದು ಅವರ ಮೇಲೆ ದಾಳಿ ಮಾಡಿದ್ದರು. ಉಗ್ರಗಾಮಿಗಳನ್ನೇ ಆಶ್ಚರ್ಯಚಕಿತಗೊಳಿಸಿದ್ದರು. ಅವರ ಪರಮಪ್ರದವಾದಂತಹ ಧೈರ್ಯದ ಕ್ರಮಗಳಿಂದ 5 ಉಗ್ರಗಾಮಿಗಳು ಕೊಲ್ಲಲ್ಪಟ್ಟಿದ್ದರು. ಅಪಾರವಾದಂತಹ ಶತ್ರುಗಳ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳು ನಮ್ಮ ವಶವಾಗಿತ್ತು. ಒಬ್ಬೊಬ್ಬ ವೀರಯೋಧನದ್ದು ಒಂದೊಂದು ಧೀಮಂತವಾದ ಕತೆ, ಅದ್ಭುತವಾದಂತಹ ಕತೆ. ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ, ಗೂರ್ಖಾ ರೈಫಲ್ಸಿನ ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ಅವರು ಜಮ್ಮು ಮತ್ತು ಕಾಶ್ಮೀರದ ಬಟಾಲಿಕ್ನಲ್ಲಿರುವ ಖಲುಬರ್ ರಿಡ್ಜ್ ಅನ್ನು ತೆರವುಗೊಳಿಸುವ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದರು. 1999 ಜುಲೈ 3 ಅವರ ಕಂಪನಿ ಮುಂದುವರಿಯುತ್ತಿದ್ದಾಗ ಭಾರೀ ಶತ್ರುಗಳ ಗುಂಡಿನ ದಾಳಿಗೆ ಅವರ ಪಡೆ ಒಳಗಾಗಿತ್ತು. ಆದರೆ ಈ ಧೀಮಂತ ಯೋಧ, ಧೀರ ಯೋಧ, ಸಿಂಹ ಸದೃಶವಾದಂತಹ ಭಾರತೀಯ ವೀರಪುತ್ರ ಅಂಜಲಿಲ್ಲ, ಅಳುಕಲಿಲ್ಲ. ಶತ್ರುಗಳ ಮೇಲೆ ದಾಳಿ ಮಾಡಿದ್ದರು. ಶತ್ರು ಪಡೆಗಳನ್ನು ಕೊಂದು 2 ಬಂಕರುಗಳನ್ನು ನಾಶಪಡಿಸಿದ್ದರು. ಮತ್ತೊಮ್ಮೆ ನಮ್ಮೆಲ್ಲರಿಂದಲೂ ಒಂದು ದೊಡ್ಡ ಸೆಲ್ಯೂಟನ್ನು ಹೊಂದಿದ್ದರು. ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಜಮ್ಮು ಮತ್ತು ಕಾಶ್ಮೀರದ ದ್ರಾಸ್ನಲ್ಲಿರುವ ಟೈಗರ್ ಹಿಲ್ ಟಾಪ್ ಅನ್ನು ವಶಪಡಿಸಿಕೊಳ್ಳಲು ನಿಯೋಜಿಸಲಾದಂತಹ ಪ್ಲಟೂನ್ನಲ್ಲಿ ಇವರು ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದರು. 1999 ಜುಲೈ 3 ಭಾರೀ ಶತ್ರುಗಳ ದಾಳಿ, ಹಿಮಶೀತಲವಾದಂತಹ ಕೊರೆಯುವ ಚಳಿ, ಇದರ ಮಧ್ಯೆ ಕೂಡ ಅವರು ದಾಳಿಯನ್ನು ಮುಂದುವರಿಸಿದ್ದರು. ಬಂಕರ್ಗಳ ಮೇಲೆ ಚಾರ್ಜ್ ಮಾಡಿದ್ದರು. 3 ಪಾಕಿಸ್ತಾನಿ ಸೈನಿಕರನ್ನು ಕೊಂದಿದ್ದರು. ಶೌರ್ಯದಿಂದ ಪ್ರೇರಿತವಾದಂತಹ ಅವರ ತುಕಡಿ ಟೈಗರ್ ಹಿಲ್ ಟಾಪ್ ಅನ್ನು ವಶಪಡಿಸಿಕೊಂಡಿತ್ತು. ನಮ್ಮ ಭಾರತದ ಪ್ರತಿಯೊಬ್ಬ ಯೋಧ ಕೂಡ ನಿಜವಾಗಿ ಕೂಡ ಟೈಗರ್, ಆತ ನಿಜಾರ್ಥದ ಹುಲಿ ಎಂಬುದನ್ನು ಮತ್ತೆ 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 ನಮ್ಮ ಮುಂದೆ ಸಾಬೀತುಪಡಿಸಿದ್ದರು. ನಾವು ಮರೆಯಲೇ ಆಗದಂತಹ ಇನ್ನೊಂದು ಹೆಸರು ರೈಫಲ್ ಮ್ಯಾನ್ ಸಂಜಯ್ ಕುಮಾರ್. 99 ಜಮ್ಮು ಕಾಶ್ಮೀರದ ಯುದ್ಧದಲ್ಲಿ, ಜುಲೈ 4 ಯುದ್ಧದಲ್ಲಿ ಇವರನ್ನು ಮುಂಚೂಣಿಯಲ್ಲಿ ನೇಮಿಸಲಾಗಿತ್ತು. 3 ಕೊಂದು ಯೂನಿವರ್ಸಲ್ ಮೆಷಿನ್ ಗನ್ನನ್ನು ಎತ್ತಿಕೊಂಡು ಓಡಿ ಹೋಗುವ ಶತ್ರುಗಳನ್ನು ಕೂಡ ಬಿಡದೆ ಹೊಂಚು ಹಾಕಿ ಕೊಂದು ಪ್ಲಾಟ್ ಟಾಪ್ ಪ್ರದೇಶವನ್ನು ಮತ್ತೆ ವಶಪಡಿಸಿಕೊಳ್ಳುವಲ್ಲಿ ಅದ್ಭುತವಾದಂತಹ ಕೊಡುಗೆಯನ್ನು ಭಾರತೀಯ ಸೇನೆಗೆ ನೀಡಿದ್ದರು. ಸಂಜಯ್ ಕುಮಾರ್ ನಿಜವಾಗಿ ಕೂಡ ನಮ್ಮೆಲ್ಲರ ನೆನಪಿನಲ್ಲಿ ಅಮರರಾಗಿದ್ದರು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ಇದೇ ತಾನೇ ಹುಟ್ಟಿದ ಮಗು ಕೂಡ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಸಾಹಸವನ್ನು ತಿಳಿದಿದೆ, ಅವರ ಶೌರ್ಯದ ವೀರಗಾಥೆಯನ್ನು ಅರಿತಿದೆ. ಅವರು ನಿಕಟ ಯುದ್ಧದಲ್ಲಿ 4 ಶತ್ರು ಪಡೆಗಳನ್ನು ಕೊಂದು ಜುಲೈ 7, 1999 ಭೀಕರ ಕೈಕೈ ಕಾಳಗದಲ್ಲಿ ಗಂಭೀರವಾದ ಗಾಯಗಳಿಂದ ಬಳಲುತ್ತಿದ್ದರೂ ಕೂಡ ಹುತಾತ್ಮರಾಗುವ ಮೊದಲು ತನ್ನ ಜನರನ್ನು, ತಮ್ಮ ಗುರಿಯನ್ನು ಮುಟ್ಟಿಸಿದ್ದರು. ಅವರ ಶೌರ್ಯದಿಂದ ಸ್ಫೂರ್ತಿಗೊಂಡಂತಹ ಅವರ ಪಡೆ .4875 ವಶಪಡಿಸಿಕೊಳ್ಳುವಲ್ಲಿ ಸಫಲವಾಗಿತ್ತು. ಚರಿತ್ರೆಯನ್ನು ಸೇರಿದಂತಹ ವಿಕ್ರಮ್ ಬಾತ್ರಾ ನಮ್ಮ ಮನದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಚರಿತ್ರೆಯಾಗಿಯೇ ಅಮರರಾಗಿ ನಮ್ಮ ಮನದಲ್ಲಿ ಮತ್ತೆ ಮತ್ತೆ ಮೂಡಿ ಬರುತ್ತಿದ್ದಾರೆ. ಒಬ್ಬೊಬ್ಬ ವೀರ ಯೋಧನದ್ದು ಒಂದೊಂದು ವೀರಗಾಥೆ.
ಮರೆಯದ ವೀರಗಾಥೆ. ತಾಯಿ ಭಾರತಿಗೆ ಸಲ್ಲಿಸಿದಂತಹ ಅಪೂರ್ವವಾದಂತಹ ರತ್ನಗಳು ಇವತ್ತು ನೆನಪಿಸಿಕೊಳ್ಳುವುದಕ್ಕಾಗಿ ಈ ಅಮರಗಿರಿ ಮೂಡಿಬಂದಿದೆ. ಈ ಅಮರ ಯೋಧರ ನೆನಪನ್ನ ನಮ್ಮ ಹೃದಯದಲ್ಲಿ ಸದಾಕಾಲ ಮತ್ತೆ ಮತ್ತೆ ಮರೆಯದಂತೆ ನೆನಪಿಸುವುದೇ ಅಮರಗಿರಿಯ ಆಶಯ. ಯೋಧರು ಅಮರವಾಗಿದ್ದರೆ ತಾನೇ ನಾವು ನೆಮ್ಮದಿಯಿಂದ ಬದುಕಲು ಸಾಧ್ಯ. ಈ ಒಂದು ಅದ್ಭುತವಾದಂತಹ ಸಂದೇಶವನ್ನು ನೀಡುವಂತಹ ಶ್ರೀ ಕ್ಷೇತ್ರ ಹನುಮಗಿರಿಯಲ್ಲಿ ಆವಿರ್ಭವಿಸಿದಂತಹ ಅಮರಗಿರಿ ಲೋಕಾರ್ಪಣೆಯಾಗುವಂತಹ ಈ ಮಧುರವಾದಂತಹ ಕ್ಷಣ. ಕಲಶದ ಆಕೃತಿಯಲ್ಲಿ ಮೆರೆಯುತ್ತಿರುವಂತಹ ಈ ಪ್ರದೇಶದಲ್ಲಿ ಅಷ್ಟಭುಜದ ದಿವ್ಯ ಸೌಧ ಮೂಡಿಬಂದಿದೆ. ಅಮರ ಯೋಧರ ಅಮರ ಚರಿತ್ರೆಯ ಅಮರ ಕಥೆಯನ್ನು ನಮ್ಮ ಮುಂದೆ ಸಾರುತ್ತಿದೆ. ಅಮರ ಕಥೆಯನ್ನು ನಮ್ಮ ಮುಂದೆ ಸಾರುತ್ತಿದೆ. ದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುದಿಸಿದೆ. ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುದಿಸಿದೆ. ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಕತ್ತಲೆಯ ಕೌರವರು ಸುತ್ತನೂರೆದ್ದಿರ ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ. ಪಾಂಚಜನ್ಯವು ಮೊಳಗೆ ಕರ್ಮಯೋಗದ ಕರೆಗೆ ಪಾಂಡವಗೆ ರೋಮಾಂಚನ. ಪಾಂಡವಗೆ ರೋಮಾಂಚನ. ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮವೇ ಅವತರಿಸಿದೆ. ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಯಮಗೋರ್ವಳಿ ತಾಯಿ ನಿತ್ಯವಾತ್ಸಲ್ಯಮಯಿ ಅವಳು ಸಲಹಿದ ಸುತರು ನಾವೆಂಬ ನೆನಪು ಬರದೆಂಬುದೇನಿಲ್ಲ. ಎನ್ನ ಸಾಧನೆಯಲ್ಲ ತಾಯ ಗೌರವಕ್ಕೆ ಮುಡಿಪು. ತಾಯ ಗೌರವಕ್ಕೆ ಮುಡಿಪು. ಅರ್ಪಣೆಯೊಳಾನಂದ ನೇರ್ಪುಗೊಂಡಿಹುದಿಲ್ಲಿ ರಾಷ್ಟ್ರೀಯತೆಯ ಮೆರೆದಿದೆ. ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಕಪಟ ಮತಾಂತರ ಆಮಿಷ ಅಂಜಿಕೆ. ಬಂಧುಗಳೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವೆಲ್ಲರೂ ಅತ್ಯಂತ ಕಾತರದಿಂದ ನಿರೀಕ್ಷಿಸುತ್ತಿದ್ದಂತಹ ಅಮರಗಿರಿಯ ಲೋಕಾರ್ಪಣೆಯ ಕಾರ್ಯಕ್ರಮ ನಮ್ಮ ಮುಂದೆ ಸಂಪನ್ನಗೊಳ್ಳಲಿದೆ. ಈಗ ತಾನೇ ಬಂದಂತಹ ಖಚಿತವಾದಂತಹ ಮಾಹಿತಿಯ ಪ್ರಕಾರ ಸನ್ಮಾನ್ಯರಾದಂತಹ ಶ್ರೀಯುತ ಅಮಿತ್ ಶಾಜಿ ಅವರು ಕಣ್ಣೂರು ಏರ್ಪೋರ್ಟಿನಿಂದ ಅವರು ಪ್ರಯಾಣಿಸುವಂತಹ ಹೆಲಿಕಾಪ್ಟರ್ ಟೇಕ್ ಆಫ್ ಆಗಿದೆ. ಕೆಲವೇ ಸಮಯದಲ್ಲಿ ಅವರು ನಮ್ಮ ಹನುಮಗಿರಿಯನ್ನು ಸೇರಲಿದ್ದಾರೆ. ಮುಂದೆ ನಾವೆಲ್ಲ ನಿರೀಕ್ಷಿಸುತ್ತಿದ್ದಂತಹ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ, ಇನ್ನು ಕೆಲವೇ ಸಮಯದಲ್ಲಿ ನಮ್ಮ ಮುಂದೆ
ಸಂಪನ್ನಗೊಳ್ಳಲಿದೆ. ಅಮರಗಿರಿಯಲ್ಲಿ ಶ್ರೀ ಕ್ಷೇತ್ರ ಹನುಮಗಿರಿಯಲ್ಲಿ ಅಮರಗಿರಿ ಲೋಕಾರ್ಪಣೆಯಾಗಲಿದೆ. ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ. ಕಾನೂನು ಕ್ಷೇತ್ರದ, ರಾಜಕೀಯ ಕ್ಷೇತ್ರದ, ಧಾರ್ಮಿಕ ಕ್ಷೇತ್ರದ, ಸಹಕಾರ ಕ್ಷೇತ್ರದ, ಶಿಕ್ಷಣ ಕ್ಷೇತ್ರದ, ಸಾಮಾಜಿಕ ಸೇವೆಯ ಕ್ಷೇತ್ರದ ಹಲವಾರು ಗಣ್ಯರು, ಹಳ್ಳಿಯಿಂದ ಹಿಡಿದು ದಿಲ್ಲಿಯ ತನಕ ಇರತಕ್ಕಂತಹ ಸನ್ಮಾನ್ಯರು ಈ ಸಭಾಂಗಣದಲ್ಲಿ ಈಗಾಗಲೇ ಆಸೀನರಾಗಿದ್ದಾರೆ. ಎಲ್ಲರ ಉಪಸ್ಥಿತಿಯನ್ನು ಕೂಡ ಅತ್ಯಂತ ಆದರಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಧರ್ಮಶ್ರೀ ಪ್ರತಿಷ್ಠಾನದ ಪರವಾಗಿ ನಾವು ಗುರುತಿಸಿಕೊಳ್ಳುತ್ತಾ ಇದ್ದೇವೆ. ನಿಮ್ಮೆಲ್ಲರ ಬರುವಿಕೆಯನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಗುರುತಿಸುತ್ತೇವೆ. ನಿಮ್ಮನ್ನು ಮತ್ತೆ ಮತ್ತೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಶಿರದಲ್ಲಿ
ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ. ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ. ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ಆಜಾನುಬಾಹು ಅರವಿಂದ ನೇತ್ರ, ಇದಕ್ಕೆ ಅನ್ವರ್ಥವಾದಂತಹ ನಾಮ ಶ್ರೀ ಕೋದಂಡರಾಮನದ್ದು. ನಮ್ಮ ಮುಂದೆ ಕಂಗೊಳಿಸಿದ್ದು ಇದೀಗ ತಾನೇ ಅಂತಹ ಕೋದಂಡರಾಮ. ಕೋದಂಡರಾಮನಿಂದ ಮುಂದಕ್ಕೆ ಬಂದಾಗ ನಮಗೆ ಕಾಣಸಿಗುವುದೇ ಈ ಸುಂದರವಾದಂತಹ ದೃಶ್ಯ. ಸುತ್ತಮುತ್ತ ಪಚ್ಚೆ ತೆನೆ ಪೈರು, ಹಚ್ಚ ಹಸಿರ ಐಸಿರಿ, ನಡುವೆ ಮೆರೆಯುತ್ತಿದೆ ನೋಡಲ್ಲಿ ಅಮರ ಯೋಧರ ನೆನಪಿನ ಅಮರಗಿರಿ. ಅಷ್ಟಭುಜಾಕೃತಿಯ ಮಂದಿರ, ದೇಶದಲ್ಲೇ ಪ್ರಥಮ ಎಂಬ ಕೀರುತಿ. ನಗು ನಗುತ ನಿಂತಿಹಳು ನೋಡಲ್ಲಿ ಸಿಂಹವಾಹಿನಿಯಾಗಿ ತಾಯಿ ಭಾರತಿ. ತಲೆ ಬಾಗಿಲಿನಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಭಾರತ ತಲೆ ಎತ್ತುವಂತೆ ಮಾಡಿದ ವಂದೇ ಮಾತರಂನ ಘೋಷವಿದೆ. ಭೂಗರ್ಭದಿಂದ ಮೇಲೆತ್ತು ಬಂದು ರಾಷ್ಟ್ರಧ್ವಜವ ಹಿಡಿದ ಸೈನಿಕನ ಕೈಯ ಗರ್ವವಿದೆ. ಹಸಿರು ಹಾಸಿದೆ, ಹೂವು ಅರಳಿದೆ, ಗಡಿಯ ಕಾಯಲು ಪಣವ ತೊಟ್ಟ ವೀರ ಯೋಧರ ತೇಜವಿದೆ. ಮಂಗಳ ಪಾಂಡೆಯಿಂದ ತೊಡಗಿ ಮೋದಿಯವರೆಗೆ ದೇಶಭಕ್ತರ ಗಡನ ಇಲ್ಲಿದೆ. ಮಂಗಳ ಪಾಂಡೆಯಿಂದ ತೊಡಗಿ ಮೋದಿಯವರೆಗೆ ದೇಶಭಕ್ತರ ಗಣನ ಇಲ್ಲಿದೆ. ನನ್ನ ಭಾರತ ನಾನು ಭಾರತೀಯ ಎಂಬ ಭಾವ ಚಿಮ್ಮಿಸುವ ಸ್ಫೂರ್ತಿಯ ಸೆಲೆ ಇಲ್ಲಿದೆ. ಆಚಾರ್ಯತ್ರಯರ ನೆನಪಿದೆ, ವಿದ್ಯಾರಣ್ಯರ ಕಥೆಯಿದೆ, ವೀರ ಸನ್ಯಾಸಿ ವಿವೇಕಾನಂದರ ದಿವ್ಯ ನೆಲೆಯಿದೆ. ಮಹಾವೀರ ಬುದ್ಧ ನಾನಕರ ತಪದ ಚೈತನ್ಯವಿದೆ. ಮತ್ತೆ ನೆನಪಿಸುತ್ತೇನೆ, ಆಚಾರ್ಯತ್ರಯರ ನೆನಪಿದೆ, ವಿದ್ಯಾರಣ್ಯರ ಕಥೆಯಿದೆ, ವೀರ ಸನ್ಯಾಸಿ ವಿವೇಕಾನಂದರ ದಿವ್ಯ ನೆಲೆಯಿದೆ. ಮಹಾವೀರ ಬುದ್ಧ ನಾನಕರ ತಪದ ಚೈತನ್ಯವಿದೆ. ಜೈ ಜವಾನ್ ಜೈ ಕಿಸಾನ್ ಘೋಷವಿದೆ. ಜೈ ಜವಾನ್ ಜೈ ಕಿಸಾನ್ ಘೋಷವಿದೆ. ಬದುಕು ಸಮಾಜಕ್ಕೆ ಅರ್ಪಿಸಿದ ಪ್ರಾಣ ದೇಶಕ್ಕೆ ಎಂಬ ಧ್ಯೇಯ ವಾಕ್ಯವಿದೆ. ಅಮರ್ ಜವಾನ್ ಸ್ಮಾರಕ ಶಿಲೆಯ ಬೆಡಗಿದೆ. ನಂದರ ಹುಟ್ಟಡಗಿಸಿದ ಚಾಣಕ್ಯನ ಶೌರ್ಯವೂ ಇಲ್ಲಿದೆ. ಅದಕ್ಕಾಗಿಯೇ ಲೋಕಾರ್ಪಣೆಯ ಈ ಕಾರ್ಯಕ್ರಮಕ್ಕೆ ಅಭಿನವ ಚಾಣಕ್ಯ ಅಮಿತ್ ಶಾ ರವರ ಉಪಸ್ಥಿತಿಯೂ ಇದೆ. ಭಾರತ ದೇಶದ ಸರ್ವಶ್ರೇಷ್ಠ ನಾಯಕ, ಕಮಲ ಪಡೆಯ ಮಾಣಿಕ್ಯ, ರಾಜನೀತಿಯ ಸೋಲರಿಯದ ಚಾಣಕ್ಯ ಶ್ರೀಯುತ ಅಮಿತ್ ಶಾ ಅವರು ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಹನುಮಗಿರಿಯ ಮಣ್ಣಿಗೆ ಪದಾರ್ಪಣೆ ಮಾಡಲಿದ್ದಾರೆ. ಅಮರಗಿರಿಯನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ಈ ನೆನಪನ್ನ ನಮ್ಮೆಲ್ಲರ ಮನದಲ್ಲಿ ಅಳಿಯದಂತೆ ಉತ್ತರಿಸುವವರಿದ್ದಾರೆ. ಇಬ್ಬರು ಧೀಮಂತ ನಾಯಕರನ್ನ ನಾವು ಕಾಣುತ್ತಾ ಇದ್ದೇವೆ. ದೇಶ ಕಂಡಂತಹ ಅಪ್ರತಿಮ ನಾಯಕ, ಸೋಲರಿಯದ ನಾಯಕ, ಚುನಾವಣಾ ಕಣದ ಅಪ್ರತಿಮ ಚಾಣಕ್ಯ, ಭಾರತೀಯ ಜನತೆಯ ಅತ್ಯಂತ ಪ್ರಿಯ ಬಂಧು ಶ್ರೀಯುತ ಅಮಿತ್ ಶಾ ಅವರು ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಹನುಮಗಿರಿಗೆ ಪದಾರ್ಪಣೆ ಮಾಡಲಿದ್ದಾರೆ. ಅಮರಗಿರಿಯನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ನಗುಮುಖದ ಧೀರ ಗಂಭೀರ ಸ್ಫುರದ್ರೂಪಿ ನಾಯಕ, ಜನಮೆಚ್ಚಿದ ನಾಯಕ ಶ್ರೀಯುತ ಅಮಿತ್ ಶಾ ಅವರಿಂದ ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ.
ಕಲ್ಲು ಕಲ್ಲಿನಲ್ಲೂ ಕೂಡ ಸುಂದರವಾದಂತಹ ಕಾವ್ಯ. ಇದು ಹನುಮಾನ್ ಮಾನಸೋದ್ಯಾನ, ರಾಮಾಯಣದ ದಿವ್ಯ ಕಲ್ಪನೆಯ ಹನುಮಗಿರಿ. ಶಿಲೆಯು ಕರಗಿ ಶಿಲ್ಪವಾದಂತಹ ಅದ್ಭುತವಾದಂತಹ ತಾಣ ಈ ಅಮರಗಿರಿ. ಈ ಅಮರಗಿರಿಯ ಪಂಚಮುಖಿ ಆಂಜನೇಯನ ದಿವ್ಯ ಸನ್ನಿಧಾನಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀಯುತ ಅಮಿತ್ ಶಾ ಅವರ ಪದಾರ್ಪಣೆ ಆಗಲಿದೆ. ನಾವೆಲ್ಲ ಕಾತರದಿಂದ ಕಾಯುತ್ತಿದ್ದಂತಹ ಆ ಸನ್ನಿವೇಶ ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮ ಮುಂದೆ ಆವಿರ್ಭವವಾಗಲಿದೆ. ಬಂಧುಗಳೇ, ಹೀಗೊಂದು ಕಥೆಯಿದೆ. ಮಹಿರಾವಣನು ರಾಮ ಲಕ್ಷ್ಮಣರನ್ನು ಭೂಲೋಕಕ್ಕೆ ಕರೆದೊಯ್ಯುವುದಕ್ಕಾಗಿ ವಿಭೀಷಣನನ್ನು ಕೂಡ ಮೂರ್ಛೆ ಹೋಗುವಂತೆ ತನ್ನ ತಂತ್ರದಿಂದ ಸಫಲನಾಗಿ ರಾಮ ಲಕ್ಷ್ಮಣರನ್ನ ಭೂಲೋಕಕ್ಕೆ ಕರೆದೊಯ್ಯುತ್ತಾನಂತೆ. ಅಲ್ಲಿ ಅವರನ್ನು ಸೆರೆಯಲ್ಲಿ ಇರಿಸುತ್ತಾನಂತೆ ಮತ್ತು ತಾನು ಉತ್ಸಾಹದಿಂದ ಪೂಜಿಸುವ ಮಹಾಮಾಯಾ ದೇವತೆಗೆ ಬಲಿಯಾಗಿ ಅರ್ಪಿಸಲು ಸನ್ನದ್ಧನಾಗುತ್ತಾನಂತೆ. ಈ ಕ್ಷಣದಲ್ಲಿಯೇ ಮೂರ್ಛೆಯಿಂದ ಎಚ್ಚೆತ್ತು ಪ್ರಜ್ಞೆಯನ್ನು ಪಡೆದುಕೊಂಡಂತಹ ವಿಭೀಷಣನು ಏನಾಯಿತು ಎಂಬುದನ್ನು ಅರಿತುಕೊಳ್ಳುತ್ತಾನೆ. ಏನಾದರೂ ಮಾಡಿ ರಾಮ ಮತ್ತು ಲಕ್ಷ್ಮಣರನ್ನು ರಕ್ಷಿಸುವಂತೆ ಹನುಮಂತನನ್ನು ಕೇಳುತ್ತಾನೆ. ಹನುಮಂತನು ಭೂಲೋಕವನ್ನು ತಲುಪಿದಾಗ ಆತನನ್ನ ಮಾಯಾಜಾಲಕ್ಕೆ ಸಿಲುಕಿಸುವುದಕ್ಕಾಗಿ ಮಹಿರಾವಣನು 5 ದೀಪಗಳನ್ನು ಬೆಳಗಿಸುತ್ತಾನಂತೆ ಮತ್ತು ಒಂದೇ ಬಾರಿಗೆ 5 ದೀಪಗಳನ್ನು ನಂದಿಸಲು ಸಾಧ್ಯವಾದರೆ ಮಾತ್ರ ಆತನನ್ನು ಸೋಲಿಸಬಹುದು ಎಂಬಂತಹ ಪಂಥಾಹ್ವಾನವನ್ನು ನೀಡುತ್ತಾನೆ. ಆ ಸಂದರ್ಭದಲ್ಲಿ ಹನುಮಂತನು ತನ್ನ ಪ್ರಸಿದ್ಧವಾದಂತಹ ಪಂಚಮುಖಿ ರೂಪವನ್ನು 5 ತಲೆಯ ರೂಪವನ್ನು ತೆಗೆದುಕೊಂಡು ಆ ಎಲ್ಲ 5 ದೀಪಗಳನ್ನು ಒಂದೇ ಬಾರಿಗೆ ನಂದಿಸಿ ಮಹಿರಾವಣನನ್ನು ಸೋಲಿಸುವುದು ಮಾತ್ರವಲ್ಲದೆ ರಾಮಲಕ್ಷ್ಮಣರನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಈ ವೀರಗಾಥೆಯನ್ನ, ಈ ವೀರ ಯೋಧನನ್ನ, ಪಂಚಮುಖಿ ಆಂಜನೇಯನನ್ನ ನೆನಪಿಸುವಂತಹ, ಪೂಜಿಸುವಂತಹ ದಿವ್ಯ ಕ್ಷೇತ್ರ ಅದು ಈ ಪಂಚಮುಖಿ ಆಂಜನೇಯ ಕ್ಷೇತ್ರ. ಪಂಚಮುಖಿ ಆಂಜನೇಯನ ದಿವ್ಯ ಸನ್ನಿಧಾನದ ಆ ದೃಶ್ಯಗಳನ್ನು ನಾವೀಗ ಕಾಣುತ್ತಾ ಇದ್ದೇವೆ. ಅಲಂಕಾರ ಭರಿತನಾದಂತಹ ದಿವ್ಯ ಸ್ವರೂಪಿಯಾದಂತಹ ಆಂಜನೇಯ ಈ ಕಲಿಕಾಲದ ಆಂಜನೇಯನನ್ನು ಬರಮಾಡಿಕೊಳ್ಳುವುದಕ್ಕಾಗಿ ಸಿದ್ಧನಾಗಿದ್ದಂತೆ ಕಾಣಬರುವಂತಹ ಅಪೂರ್ವವಾದಂತಹ ಒಂದು ಸನ್ನಿವೇಶ. ದಿವ್ಯ ಆಭರಣಗಳಿಂದ ಅಲಂಕೃತನಾದಂತಹ, ಪುಷ್ಪಾಲಂಕಾರಗಳಿಂದ ಅಲಂಕೃತನಾದಂತಹ ಆಂಜನೇಯನ ಈ ಕ್ಷೇತ್ರದಲ್ಲಿ ಹಲವಾರು ಕ್ಷೇತ್ರದ ಗಣ್ಯರು ನಮ್ಮ ಮುಂದೆ ಕಾಣಿಸಿಕೊಳ್ಳುತ್ತಾ ಇದ್ದಾರೆ ಈ ಸಭಾಂಗಣದಲ್ಲಿ. ರಾಮಾಯಣದ ದಿವ್ಯ ಚರಿತೆಯನ್ನ ಕಲ್ಲಿನಲ್ಲಿ ಸಾರುವಂತಹ ದೃಶ್ಯ ಇದೀಗ ನಮ್ಮ ಮುಂದೆ ಕಾಣಿಸುತ್ತಾ ಇದೆ. ರಾಮಾಯಣದ ಒಂದೊಂದೇ ಹಂತವನ್ನು ನೋಡುತ್ತಾ 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 ನೀವು ಆ ರಾಮನ ಕಥೆಯಲ್ಲಿ ತಲ್ಲೀನರಾಗುವಂತಹ ಹೊತ್ತಿನಲ್ಲಿ ನಮಗೆ ಗೋಚರಿಸುವಂತಹ ದಿವ್ಯ ಸನ್ನಿಧಿಯೇ ಅದು ಪಂಚಮುಖಿ ಆಂಜನೇಯನ ಸನ್ನಿಧಾನ. ಪಂಚಮುಖಿ ಆಂಜನೇಯನನ್ನ ನಾವು ಕಂಡು ಪುಲಕಿತರಾಗಿ ಮುಂದಕ್ಕೆ ಸಾಗಿದಾಗ ಹನುಮಾನ್ ಮಾನಸೋದ್ಯಾನವನ್ನು ಕಾಣುತ್ತೇವೆ. ಹನುಮಾನ್ ಮಾನಸೋದ್ಯಾನದಲ್ಲಿ ಹನುಮಂತನ ವೀರ ಗಾಥೆಗಳ, ದಿವ್ಯ ಚರಿತೆಗಳ, ಕಲ್ಲಿನಲ್ಲಿ ಕೆತ್ತಿದಂತಹ ಆ ದಿವ್ಯ ಶಿಲ್ಪಗಳನ್ನು ನಾವು ಕಾಣುತ್ತೇವೆ. ಕಲ್ಲು ಕಲ್ಲಿನಲ್ಲೂ ಕೂಡ, ಉಸಿರಿನಲ್ಲೂ ಕೂಡ ರಾಮಾಯಣ ಮತ್ತು ಹನುಮಂತನ ವೀರ ಕಥನವನ್ನು ಸಾರುವಂತಹ ರಾಮ ಮಾನಸೋದ್ಯಾನ ಮತ್ತು ಹನುಮಾನ್ ಮಾನಸೋದ್ಯಾನ ಈ ಹನುಮಗಿರಿಯ ವೈಶಿಷ್ಟ್ಯ. ಈಗ ಈ ವೈಶಿಷ್ಟ್ಯಗಳಿಗೆ ಇನ್ನಷ್ಟು ಹೆಮ್ಮೆಯ ಗರಿಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿ ಇದೀಗ ಲೋಕಾರ್ಪಣೆಗೆ ಸನ್ನದ್ಧವಾಗಿ ನಿಂತಹ ದಿವ್ಯ ಸನ್ನಿಧಾನವೇ ಅಮರಗಿರಿ. ಅಮರ ಯೋಧರ ವೀರ ಚರಿತ್ರೆಯನ್ನು ಸಾರುವಂತಹ ಈ ದಿವ್ಯ ತಾಣ ಮತ್ತೆ ಮತ್ತೆ
ನಮ್ಮ ಧಮನಿಗಳಲ್ಲಿ, ರಕ್ತದ ಕಣಕಣದಲ್ಲಿ ಕ್ಷಾತ್ರ ತೇಜದ ಭಾವವನ್ನು ಹೊಮ್ಮಿಕ್ಕಿಸುವಂತಹ ನಮ್ಮ ಅಮರ ಯೋಧರ ದಿವ್ಯ ಚರಿತೆಯ ಬಗ್ಗೆ ಸಾರ್ಥಕ್ಯವನ್ನು ಕಾಣುವಂತಹ ಈ ಪುಣ್ಯಕ್ಷೇತ್ರ ಒಂದರ್ಥದಲ್ಲಿ ನಿಜಾರ್ಥದಲ್ಲಿ ತಾಯಿ ಭಾರತಿಗೆ ಸಮರ್ಪಿಸಿದಂಥ ಮಹಾನೈವೇದ್ಯ ಈ ಅಮರಗಿರಿ. ಡ್ರೋನ್ ಕ್ಯಾಮರಾದಲ್ಲಿ ಬಿಂಬಿತವಾದಂತಹ ಆ ಸುಂದರವಾದಂತಹ ಕ್ಷೇತ್ರದ ಚಿತ್ರಣಗಳನ್ನು ನಾವು ಕಾಣುತ್ತಾ ಇದ್ದೇವೆ. ಅಮರಗಿರಿಯ ಪೂರ್ಣವಾದಂಥ ಹಚ್ಚ ಹಸಿರಿನ ಪಚ್ಚೆ ಪೈರುಗಳ ಹಸಿರಿನ ಐಸಿರಿಯ ಮಧ್ಯದಲ್ಲಿ ಬೆಳಗುತ್ತಿರುವಂತಹ ಅಷ್ಟಭುಜಾಕೃತಿಯ ದಿವ್ಯವಾದಂತಹ ಭವ್ಯವಾದಂತಹ ಕಲಶಾಕೃತಿಯ ಆ ಭೂಮಿಯಲ್ಲಿ ಮೈದೋರಿ ನಿಂತಹ ಈ ಮಂದಿರ ಭರತ ಮಾತೆಗೆ ಸಮರ್ಪಣೆಯಾಗುವಂತಹ ಈ ಪುಣ್ಯಕ್ಷಣ ಶ್ರೀ ಕ್ಷೇತ್ರ ಹನುಮಗಿರಿಯ ಅಮರಗಿರಿಯ ದಿವ್ಯ ಸಾನ್ನಿಧ್ಯದಲ್ಲಿ. ನಮ್ಮ ಕಿವಿ ನಿಮಿರುತ್ತಿದೆ, ಮೈ ನವಿರೇಳುತ್ತಿದೆ. ಹೆಲಿಕಾಪ್ಟರ್ನ ಸದ್ದು ನಮ್ಮ ಕಿವಿಯನ್ನ ಸೇರುತ್ತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹನುಮಗಿರಿಯಲ್ಲಿ ಸನ್ಮಾನ್ಯರಾದಂತಹ ಧೀಮಂತ ನಾಯಕ, ಗೃಹ ಸಚಿವರಾದಂತಹ ಮತ್ತು ನಮ್ಮ ದೇಶದ ಪ್ರಪ್ರಥಮ ಸಹಕಾರಿ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಹೆಲಿಪ್ಯಾಡ್ನಲ್ಲಿ ಆಗಮಿಸುತ್ತಾ ಇದ್ದಾರೆ. ಆ ದೃಶ್ಯವನ್ನ ನಾವೀಗ ಕಾಣುತ್ತಾ ಇದ್ದೇವೆ. ರಾಮಾಯಣದ ಸುಂದರವಾದಂತಹ ಹಿನ್ನೆಲೆಯಲ್ಲಿ ನಾವು ಕಾಣುತ್ತಿರುವಂತಹದ್ದೇ ರಾಮ ಭಕ್ತನಾದಂತಹ ಅಮಿತ್ ಶಾ ಅವರ ಆಗಮನದ ದೃಶ್ಯ. ಇಡೀ ಹನುಮಗಿರಿ ಮತ್ತು ಅಮರಗಿರಿ ಈ ಧೀಮಂತ ನಾಯಕನ ಸ್ವಾಗತಕ್ಕೆ ಸಜ್ಜಾಗಿ ನಿಂತಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯರಾದಂತಹ ಅಮಿತ್ ಶಾ ಅವರು ಈ ವೇದಿಕೆಗೆ ಆಗಮಿಸಲಿದ್ದಾರೆ. ನಾವೆಲ್ಲ ಈ ದೃಶ್ಯಗಳಲ್ಲಿ ಕಾಣುತ್ತಿರುವಂತೆ ಶ್ರೀ ಕ್ಷೇತ್ರಕ್ಕೆ ಸನ್ಮಾನ್ಯರ ಆಗಮನ ಆಗಿರುತ್ತದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹನುಮಗಿರಿಯ ಶ್ರೀ ಕ್ಷೇತ್ರದ ಮುಂದೆ ಸನ್ಮಾನ್ಯ ಅಮಿತ್ ಶಾ ಅವರು ಆಗಮಿಸಲಿದ್ದಾರೆ. ಹನುಮಗಿರಿಯ ಇಡೀ ತಂಡವೇ, ಶ್ರೀ ಕ್ಷೇತ್ರದ ಇಡೀ ತಂಡವೇ ಅವರ ಸ್ವಾಗತಕ್ಕೆ ಸಜ್ಜಾಗಿ ನಿಂತಿದೆ. ವೇದ ಘೋಷದೊಂದಿಗೆ ಶ್ರೀಯುತರನ್ನ ಶ್ರೀ ಕ್ಷೇತ್ರಕ್ಕೆ ಬರಮಾಡಿಕೊಳ್ಳುವಂತಹ ಸುಂದರ ದೃಶ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಣ್ಣ ಮುಂದೆ ಅನಾವರಣಗೊಳ್ಳಲಿದೆ.
ಮಿತ್ರನಾಗಿ ವಿರೋಧಿ ವಿಷವನು ಪರದಿ ನಾನದ ನುಂಗುವೆ ಜಗವ ಮೆಚ್ಚಿಸಿ ಅದರ ಹೃದಯವ ನಿನ್ನೆಡೆಗೆ ನಾ ಸೆಳೆಯುವೆ ಸೃಜಿಪೆ ಜಗದಲ್ಲಿ ನಿನ್ನ ಪೂಜಿಪ ಕೋಟಿ ಕೋಟಿ ಭಕ್ತರ ಕೀರ್ತಿ ಶಿಖರದಿ ಮಾತೆ ಮನ್ನಿಸು ಅರ್ಪಿಸುವೆ ನಾ ಸರ್ವವ ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿ ಬಂಧುಗಳೇ, ಋತ್ವಿಜರು ಸನ್ನದ್ಧರಾಗಿ ನಿಂತಿದ್ದಾರೆ. ಮಂಗಳ ವಾದ್ಯಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೊಳಗಳಿವೆ. ಸನ್ಮಾನ್ಯ ಗೃಹ ಸಚಿವರು ಮತ್ತು ಸಹಕಾರಿ ಸಚಿವರು ಆದಂತಹ ಅಮಿತ್ ಶಾಜಿ ಅವರು ನಮ್ಮ ಶ್ರೀ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ. ಅಮಿತ ಉತ್ಸಾಹದಿಂದ ಅಮಿತ್ ಶಾ ಅವರನ್ನ ಬರಮಾಡಿಕೊಳ್ಳಲು ಶ್ರೀ ಕ್ಷೇತ್ರ ಸನ್ನದ್ಧವಾಗಿದೆ. ಇದೊಂದು ಐತಿಹಾಸಿಕವಾದಂತಹ ಕ್ಷಣ, ಒಂದು ಅಪರೂಪದ ಸಂದರ್ಭ. ನಾವೆಲ್ಲರೂ ಮರೆಯಲಾರದಂತಹ ಅದ್ಭುತವಾದಂತಹ ಅಪರೂಪವಾದಂತಹ ಸುಗಳಿಗೆ. ಪಡುವನ ಕಡಲಿನ ನೀಲಿಯ ಬಣ್ಣ, ಮುಡಿಯಲು ಸಂಜೆಯ ಅಂಚಿನ ಚಿನ್ನ, ಹೊಳೆಗಳ ಸೆರಗಿನ ಪಚ್ಚೆಯ ಬಯಲು, ಬಿರುಮಳೆಗಂಜದ ಬೆಟ್ಟದ ಸಾಲು, ಪ್ರಕೃತಿಯ ಅನುಪಮ ಕೊಡುಗೆ, ಪರಶುರಾಮ ಸೃಷ್ಟಿಯೆಂದೇ ಖ್ಯಾತವಾದ ತುಳುನಾಡಿನ ಮಣಿಮುಕುಟದ ಮುತ್ತು ಈಶ್ವರಮಂಗಲ. ಕರ್ನಾಟಕ ಕೇರಳ ರಾಜ್ಯದ ಗಡಿ ಪ್ರದೇಶದಲ್ಲಿರುವ ಈಶ್ವರಮಂಗಲ ಎಂಬ ಈ ಹಳ್ಳಿಯಲ್ಲಿ ಇಂದು ಹೊಸ ಸೃಷ್ಟಿಯೇ ಮೂರ್ತೀಭವಿಸಿದೆ. ನಗರ ಪ್ರದೇಶದಲ್ಲೂ ಕಾಣಸಿಗದ ಅಪರೂಪದ ದೃಶ್ಯ ಕಾವ್ಯದ ದೇಗುಲ ಮೈದಳೆದಿದೆ. ಎಲ್ಲೋ ಹಿನ್ನೆಲೆಯಲ್ಲಿ ದೂರದೊಂದು ತೀರದಿಂದ ಪಾರಿಜಾತದ ಗಂಧ ತೇಲಿ ಬಂದಂತೆ ಕವಿವಾಣಿ ಕೇಳಿಸುತ್ತಿದ್ದೆ. ಪರಮಾತ್ಮನಾನಂದ ರೂಪುಗೊಂಡಿಹುದಿಲ್ಲಿ, ಕರ್ನಾಟಕದ ಶಿಲ್ಪಕಲಾ ವೈಭವ ಜೀವ ತಳೆದಿಹುದಿಲ್ಲಿ. ಇಲ್ಲಿ ರಾಮರಾಜ್ಯದ ಸ್ಥಾಪನೆಯಾಗಿದೆ. ಧರ್ಮ ಸಂಸ್ಥಾಪನೆಯ ನಾಂದಿಯ ಗೀತೆಯ ಪಾಂಚಜನ್ಯ ಮೊಳಗಿದೆ. ರಾಷ್ಟ್ರ ಪ್ರೇಮದ ಜೀವ ಚೈತನ್ಯದ ಕಾರಂಜಿ ಚಿಂಬುಂತಿದೆ. ಪರುಷಮನಿಯ ಸ್ಪರ್ಶದಿಂದ ಕಬ್ಬಿಣವೂ ಚಿನ್ನವಾಗುವುದಂತೆ, ರಾಮನೆಂಬ ನರೋತ್ತಮನ ಸ್ಪರ್ಶದಿಂದ ಮಂಗವೂ ವಾನರೋತ್ತಮನಾದದ್ದು, ದೇವರಾದದ್ದು ಈಗ ದಂತಕತೆ. ವಿಶ್ವದಲ್ಲೇ ಅತೀ ದೊಡ್ಡದೆಂಬ ಖ್ಯಾತಿಯ ಪಾಣಿಪೀಠ ಸಹಿತ 13 ಅಡಿ ಎತ್ತರವಿರುವ ಪಂಚಮುಖಿ ಆಂಜನೇಯನ ಏಕಶಿಲಾ ವಿಗ್ರಹ, ರಾಮ ರಾಮೇತಿ ಕೂಜಂತಿ ಮಧುರಾಕ್ಷರಂ ವಾಲ್ಮೀಕಿ ಕೋಕಿಲಂ ಎಂಬಂತೆ ಭಾಸವಾಗುವ ರಾಮಾಯಣ ಮಾನಸ ಉದ್ಯಾನವನ, ಕಲ್ಲು ಅರಳಿ ಕಥೆಯಾದ ಹನುಮಾನ್ ಸಂಜೀವಿನಿ ವನ, ಜ್ಞಾನ ಮಂದಿರ ಉದ್ಘಾಟನೆಗೊಂಡು ಲೋಕಾರ್ಪಿತವಾದ ಸಾರ್ಥಕತೆ ನಮಗಿದೆ. ಜೊತೆಗೂಡಿ ಕೋದಂಡ ರಾಮನ ದಿವ್ಯತೆಯೂ ಇಲ್ಲಿದೆ. ಈ ಸಂಪನ್ನತೆ ಖಂಡಿತವಾಗಿಯೂ ಕಲಿಯುಗ ತ್ರೇತಾಯುಗವಾದಂತೆ, ಕಲಿಯುಗ ತ್ರೇತಾಯುಗವಾದಂತೆ. ಇದೀಗ ನಾವು ಕಾಣುತ್ತಿರುವುದು ಪರುಷಮಣಿಯ ಸ್ಪರ್ಶದಿಂದ ಕಬ್ಬಿಣವು ಚಿನ್ನವಾದಂತೆ, ರಾಮನೆಂಬ ನರೋತ್ತಮನ ಸ್ಪರ್ಶದಿಂದ ಮಂಗವು ವಾನರೋತ್ತಮನಾದಂತಹ ದೇವರಾದಂತಹ ಪಂಚಮುಖಿ ಆಂಜನೇಯನಾದಂತಹ ದಿವ್ಯ ಸನ್ನಿಧಾನ. ವಿಶ್ವದಲ್ಲೇ ಅತೀ ದೊಡ್ಡದೆಂಬ ಖ್ಯಾತಿಯ ಪಾಣಿಪೀಠ ಸಹಿತ 13 ಅಡಿ ಎತ್ತರವಿರುವ ಪಂಚಮುಖಿ ಆಂಜನೇಯನ ಏಕಶಿಲಾ ವಿಗ್ರಹ. ಪಂಚಮುಖಿ ಆಂಜನೇಯನ ಏಕಶಿಲಾ ವಿಗ್ರಹವನ್ನು ನಾವೀಗ ಕಾಣುತ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯರಾದಂತಹ
ಅಮಿತ್ ಶಾ ಅವರು ಈ ಸನ್ನಿಧಾನಕ್ಕೆ ಆಗಮಿಸಲಿದ್ದಾರೆ. ಶ್ರೀ ದೇವರ ದಿವ್ಯಾಶೀರ್ವಾದಕ್ಕೆ ಭಾಜನರಾಗಲಿದ್ದಾರೆ. ಕಾಯುವಿಕೆಯಲ್ಲೂ ಕಾತರತೆಯಲ್ಲೂ ಅದೆಂತಹ ಅದ್ಭುತವಾದಂತಹ ಒಂದು ಆನಂದವಿದೆ. ಆ ಕಾಯುವಿಕೆಯ ನಂತರ, ಕಾತರತೆಯ ನಂತರ ನಾವು ಕಾಯುತ್ತಿದ್ದ ಕ್ಷಣ ನಮ್ಮ ಕಣ್ಣ ಮುಂದೆ ಅನಾವರಣವಾದಾಗ, ನಾವು ಕನಸೆಂದು ಭಾವಿಸಿದ್ದು ನನಸಾದಾಗ ಅದರಲ್ಲಿ ಅದ್ಭುತವಾದಂತಹ ಒಂದು ಆನಂದ, ಸಂತಸ, ಖುಷಿ. ಆ ಕ್ಷಣ ಈಗ ನಮ್ಮ ಮುಂದೆ ಝೆಡ್ ಸೆಕ್ಯೂರಿಟಿ ಭದ್ರತೆ ಇರತಕ್ಕಂತಹ ಸನ್ಮಾನ್ಯರಾದಂತಹ ಗೃಹ ಸಚಿವರ ಸುಂದರವಾದಂತಹ ಆ ಮುಖವನ್ನ ಈ ಕ್ಷೇತ್ರದ ಮುಂಭಾಗದಲ್ಲಿ ನಾವು ಕಾಣುತ್ತಾ ಇದ್ದೇವೆ. ವೇದ ಘೋಷಗಳು ಮೊಳಗುತ್ತಿವೆ, ಮಂಗಳನಾದಗಳು ಮೊಳಗುತ್ತಾ ಇವೆ. ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ BS ಯಡಿಯೂರಪ್ಪ ಅವರನ್ನು ಕೂಡ ನಾವು ಜೊತೆಯಲ್ಲೇ ಕಾಣುತ್ತಿದ್ದೇವೆ. ರಾಜ್ಯಾಧ್ಯಕ್ಷರಾದಂತಹ ಸಿಡಿಲಮರಿ ನಳಿನ್ ಕುಮಾರ್ ಕಟೀಲ್, ಮಹಾನ್ ನಾಯಕ ಶ್ರೀಯುತ ಅಮಿತ್ ಶಾ ಅವರ ಆಗಮನವಾಗಿದೆ. ಪಂಚಮುಖಿ ಆಂಜನೇಯನ ಕ್ಷೇತ್ರದಲ್ಲಿ ಸನ್ಮಾನ್ಯರಾದಂತಹ ಗೃಹ ಸಚಿವರ ಉಪಸ್ಥಿತಿಯನ್ನ ನಾವೆಲ್ಲ ಕಾಣುತ್ತಾ ಇದ್ದೇವೆ. ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ನೇರವಾಗಿ ಹನುಮಂತನ ಸನ್ನಿಧಾನಕ್ಕೆ ಬಂದು
ಬಂಧುಗಳೇ, ಮತ್ತೆ ಮತ್ತೆ ನಿಮಗೆ ನೆನಪು ಮಾಡಿಕೊಡುತ್ತಿದ್ದೇವೆ. ಈ ಸುಂದರವಾದಂತಹ ಪರಿಸರ, ಸುತ್ತಮುತ್ತ ಪಚ್ಚೆ ತೆನೆ ಪೈರು ಹಚ್ಚ ಹಸಿರ ಐಸಿರಿ, ನಡುವೆ ಮೆರೆಯುತ್ತಿದೆ ನೋಡಲ್ಲಿ ಅಮರ ಯೋಧರ ನೆನಪಿನ ಅಮರಗಿರಿ. ಅಷ್ಟಭುಜಾಕೃತಿಯ ಮಂದಿರ, ದೇಶದಲ್ಲೇ ಪ್ರಥಮ ಎಂಬ ಕೀರುತಿ. ನಗು ನಗುತ ನಿಂತಿಹಳು ನೋಡಿಲ್ಲಿ, ಸಿಂಹವಾಹಿನಿಯಾಗಿ ತಾಯಿ ಭಾರತಿ. ಶ್ರೀ ಕ್ಷೇತ್ರ ಹನುಮಗಿರಿಯಿಂದ ಇದೀಗ ಅಮರಗಿರಿಯತ್ತ ಹೊರಟಿದ್ದಾರೆ ಶ್ರೀಯುತ ಅಮಿತ್ ಶಾಜಿಯವರು. ಈ ಕ್ಷೇತ್ರ ಅಮರಗಿರಿ ಅದೆಷ್ಟು ಸುಂದರವಾಗಿದೆ ಎಂದರೆ, ತಲೆಬಾಗಿಲಿನಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಭಾರತ ತಲೆ ಎತ್ತುವಂತೆ ಮಾಡಿದ ವಂದೇ ಮಾತರಂನ ಘೋಷವಿದೆ. ಭೂಗರ್ಭದಿಂದ ಮೇಲೆತ್ತು ಬಂದು ರಾಷ್ಟ್ರಧ್ವಜವ ಹಿಡಿದ ಸೈನಿಕನ ಕೈಯ ಗರ್ವವಿದೆ. ಹಸಿರು ಹಾಸಿದೆ, ಹೂವು ಅರಳಿದೆ, ಗಡಿಯ ಕಾಯಲು ಪಣವ ತೊಟ್ಟ ವೀರ ಯೋಧರ ತೇಜ ಇಲ್ಲಿದೆ. ತಮ್ಮ ವಾಹನವನ್ನ ಏರಿರುವಂತಹ ಅಮಿತ್ ಶಾ ಅವರು ಇನ್ನು ಕೆಲವು ಕ್ಷಣಗಳಲ್ಲಿ ನಮ್ಮ ಈ ಅಮರಗಿರಿಯನ್ನ ಸೇರಲಿದ್ದಾರೆ. ಈ ಅದ್ಭುತವಾದಂತಹ ಸುಂದರವಾದಂತಹ ಸ್ಮರಣೀಯವಾದಂತಹ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಲಿದ್ದಾರೆ. ಹನುಮಗಿರಿಯಿಂದ ಅಮರಗಿರಿಯತ್ತ ಸಕಲ ಭದ್ರತೆಯೊಂದಿಗೆ ಧಾವಿಸಿ ಬರುತ್ತಿರುವಂತಹ ಸನ್ಮಾನ್ಯ ಗೃಹ ಸಚಿವರಾದಂತಹ ಮತ್ತು ಸಹಕಾರಿ ಸಚಿವರಾದಂತಹ ಶ್ರೀಯುತ ಅಮಿತ್ ಶಾ ಅವರ ವಾಹನವನ್ನು ನಾವು ಕಾಣುತ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಅಮರಗಿರಿಯನ್ನು ತಲುಪುವಂತಹ ಸಮಯ ಸನ್ನಿಹಿತವಾಗಿದೆ. ಅಪರೂಪದ ದಿವ್ಯವಾದಂತಹ ಈ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಪನ್ನಗೊಳ್ಳಲಿದೆ. ಈ ಮಣ್ಣಿನ ಗಂಡುಗಲೆಯಾದಂತಹ ಯಕ್ಷಗಾನದ ವೇಷಧಾರಣೆಯನ್ನ ಮಾಡಿದಂತಹ ಇಬ್ಬರು ವ್ಯಕ್ತಿಗಳ ಸ್ವಾಗತದೊಂದಿಗೆ ಈ ಕ್ಷೇತ್ರಕ್ಕೆ ಬರುತ್ತಾ ಇದ್ದಾರೆ. ಈ ಸುಂದರವಾದಂತಹ ಅದ್ಭುತವಾದಂತಹ ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ. We welcome the man. We welcome the man who does not need any introduction. I repeat, we welcome the man who does not need any introduction. भारत सरकार के गृह मंत्री आदरणीय श्री अमित शाह जी के अमरगिरी में स्वागत है. भारत सरकार के गृह मंत्री आदरणीय श्री अमित शाह जी के अमरगिरी में स्वागत है, सुस्वागत है. हनुमगिरी में हनुमान का सानिध्य है, अमरगिरी में अमर योद्धाओं का सानिध्य है. हनुमगिरी में कृतयुग का अमर योद्धा का चरित्र है, अमरगिरी में कलयुग का अमर योद्धा का चरित्र है.
ಈ ಮಣ್ಣಿನ ಕಣಕಣದಲ್ಲೂ ಕೂಡ ಅದ್ಭುತವಾದಂತಹ ದಿವ್ಯ ಯೋಧರ ಚರಿತ್ರೆಯನ್ನ ಕಾಣುತ್ತಾ ಇದ್ದೇವೆ. ಪ್ರವೇಶಿಸಿದಂತಹ ಅಮಿತ್ ಶಾ ಅವರು ಮುನ್ನುಗ್ಗಿ ಬರುತ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ವಂದೇ ಮಾತರಂ ಘೋಷದೊಂದಿಗೆ ಅವರನ್ನ ಸ್ವಾಗತಿಸೋಣ. ವಂದೇ ವಂದೇ ವಂದೇ. Now I request Shri Amit Shah ji to offer the flowers to national flag shining in the soldier's fist. ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ, ತೋರುತಿಹುದು ಬಾನಿನಗಲ ಹೊಡೆದು ಹೊಡೆದು ಪಟಪಟ. राष्ट्रीय स्वयं सेवक संघ के 2 फूल है मोदी और शाह. राष्ट्रीय स्वयं सेवक संघ के 2 फूल है मोदी और शाह. जो चाहते वही बनाते, जो चाहते वही बनाते. दोनों मिलकर राह मिलाकर कदम है चलते. दुश्मन मुंह लटका कर हाथ पे हाथ है मलते, हाथ पे हाथ है मलते. ಇದೀಗ ತಾಯಿ ಭಾರತೀಯ ಮಂದಿರವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಗಣ್ಯರ ಸಮಕ್ಷಮ ಪ್ರವೇಶಿಸ್ತಾ ಇದ್ದಾರೆ. ಸನ್ಮಾನ್ಯರಾದಂತಹ ಶ್ರೀಯುತ ಅಮಿತ್ ಶಾ ಅವರು. Light destroys darkness as knowledge destroys ignorance. Now I request Shri Amit Shah ji to light the lamp. Now I request the Honorable Minister Shri Amit Shah ji to light the lamp. ಸಹನಾಭವು ದಿವ್ಯವಾದಂತಹ ಮಂಗಳವಾದಂತಹ ಈ ಸುಮುಹೂರ್ತದಲ್ಲಿ ದೀಪವನ್ನು ಬೆಳಗಿಸಿ ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಮುಖ್ಯಮಂತ್ರಿಗಳ ಜೊತೆಯಾಗಿ ಹನುಮಗಿರಿಯ ಅಮರಗಿರಿಯ ವೀಕ್ಷಣೆಯನ್ನ ಮಾಡುತ್ತಾ ಇದ್ದಾರೆ. ಸನ್ಮಾನ್ಯರಾದ ಅಭಿ ಭಾರತ್ ಮಾ ಕೋ ಪುಷ್ಪಾರ್ಚನ್ ಸೆ ವಂದನ್. ಮಾನನೀಯ अमित जी से अभी भारत माँ को पुष्पार्चन से वंदन. ತಾಯಿ ಭಾರತಿಗೆ ದಿವ್ಯವಾದಂತಹ ಭಕ್ತಿಯ ನಮನಗಳನ್ನ ಸಲ್ಲಿಸಿ अमर योद्धा के चरणों में पुष्प अर्पण करते हैं श्री शाह जी. अमर योद्धा के चरणों में पुष्प अर्पण करते हैं श्री शाह जी. ಅಮರ ಯೋಧರ ನೆನಪಿಗಾಗಿ ಇರತಕ್ಕಂತಹ ಈ ದಿವ್ಯವಾದಂತಹ ಅಮರ ಶಿಲೆಗೆ ಅಮಿತ್ ಶಾ ಜಿ ಅವರಿಂದ ಪುಷ್ಪಾರ್ಚನೆ. ಎಲ್ಲ ಗಣ್ಯರ अब समय है अमरगिरी के बारे में श्री अमित जी के हस्ताक्षर के लिए, श्री अमित जी के हस्ताक्षर के लिए अभी समय. ಸನ್ಮಾನ್ಯರಾದಂತಹ ಗೃಹ ಸಚಿವರಲ್ಲಿ ಅಮರಗಿರಿಯ ಕುರಿತಾದಂತಹ ಅಭಿಪ್ರಾಯವನ್ನ ಈ ಪುಸ್ತಕದಲ್ಲಿ ಬರೆದು ಈ ಸಂದರ್ಭವನ್ನ ಅತ್ಯಂತ ಸ್ಮರಣೀಯವನ್ನಾಗಿ ಮಾಡಬೇಕೆಂದು ಕೋರಿಕೊಳ್ಳುತ್ತಾ ಇದ್ದೇವೆ. श्री अमित जी के हस्ताक्षर के लिए अभी समय. ತಮ್ಮ ಸ್ವಹಸ್ತಾಕ್ಷರದಲ್ಲಿ ಅಮರಗಿರಿಯ ಸಂದರ್ಶನದ ಈ ಸುಂದರ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನ ಪಡಿಮೂಡಿಸುತ್ತಿದ್ದಾರೆ ಸನ್ಮಾನ್ಯರಾದಂತಹ ಗೃಹ ಸಚಿವರು. ಅಪರೂಪದ ಈ ಕ್ಷಣ ನಾವೆಲ್ಲ ಮರೆಯಲಾರದಂತಹ, ಸದಾ ನೆನಪಿನಲ್ಲಿ ಇಡತಕ್ಕಂತಹ ಸುಂದರವಾದಂತಹ ಕ್ಷಣ.
जिसने भारत की बंजर भूमि में उम्मीद की नदियां खोदी है, सुन लो सारी दुनिया वालों, उनका ही नाम अमित शाह है, उनका ही नाम अमित शाह है। ಈ ಅದ್ಭುತವಾದಂತಹ ಸುಂದರವಾದಂತಹ ಸ್ಮರಣೀಯವಾದಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರು ತನ್ನ ಸ್ವಹಸ್ತಾಕ್ಷರದಲ್ಲಿ ಸುದೀರ್ಘವಾಗಿ ಅಮರಗಿರಿಯ ಕುರಿತಾದಂತಹ ತನ್ನ ಅಭಿಪ್ರಾಯವನ್ನ ಅಕ್ಷರದಲ್ಲಿ ಪಡಿಮೂಡಿಸುತ್ತಿದ್ದಾರೆ. ತಾಯಿ ಭಾರತೀಯ ಸುಂದರ ಮಂದಿರದಲ್ಲಿ ಆಸೀನರಾಗಿ ಭಾರತ ಮಾತೆಯ ಸೇವಕನಿಂದ ಭಾರತ ಮಾತೆಯ ಮಂದಿರದಲ್ಲಿ ಅಮರಗಿರಿಯ ಕುರಿತಾದಂತಹ ಅಭಿಪ್ರಾಯ ಅಕ್ಷರ ರೂಪದಲ್ಲಿ ಮೂಡಿಬರುತ್ತಾ ಇದೆ. ಜಡವಾಗಿದ್ದಂತಹ ಭಾರತದ ಬಂಜರು ಭೂಮಿಯಲ್ಲಿ ಮತ್ತೆ ಉತ್ಸಾಹದ ನದಿಯನ್ನ ಚಿಮ್ಮಿಸಿದಂತಹ ಅದ್ಭುತವಾದಂತಹ ನಾಯಕ ಶ್ರೀಯುತ ಅಮಿತ್ ಶಾ ಅವರು ಮತ್ತೆ ಉತ್ಸಾಹ ಕುಂದದೆ ಚೈತನ್ಯದ ಚಿಲುಮೆಯಾಗಿ ಅಕ್ಷರವನ್ನ ಪಡಿಮೂಡಿಸುತ್ತಾ ಇದ್ದಾರೆ ಅಮರಗಿರಿಯಲ್ಲಿ. On this memorable occasion, Shri Amit ji, our Honorable Home Minister, is handing over our Constitution with his signature to Amaragiri. ಮರೆಯಲಾರದಂತಹ ಸುಂದರ ಕ್ಷಣ. ನಾವೆಲ್ಲರೂ ಭಾರತೀಯರು ಅತ್ಯಂತ ಗೌರವಿಸುವಂತಹ ಸಂವಿಧಾನದ ಈ ಪುಸ್ತಕವನ್ನ ತನ್ನ ಹಸ್ತಾಕ್ಷರದೊಂದಿಗೆ ಅಮರಗಿರಿಗೆ ತನ್ನ ಭೇಟಿಯ ನೆನಪಾಗಿ ನೀಡಿದ್ದಾರೆ. Thank you very much, sir. Thank you very much, sir. I would like to request Shri Shivarama to present the memento to Shri Amit Shah ji. ಮತ್ತೆ ಮಂದಿರದಿಂದ ಹೊರಟು ಈ ದಿವ್ಯವಾದಂತಹ ಸುಂದರವಾದಂತಹ ಪ್ರದೇಶದಲ್ಲಿ ಮೈ ಮರೆತು ನಗುನಗುತ್ತಾ ನಮ್ಮತ್ತ ಬರುತ್ತಿದ್ದಾರೆ. ಧಾರಾ 370 का हटना, धारा 370 का हटना अमित जी की देन है, अमित जी की देन है, तभी तो सारी दुनिया भैया इनकी फैन है, तभी तो सारी दुनिया भैया इसकी फैन है। हथियारों से नहीं कभी ये जीत हार है करते, चाणक्य के वंशज है ये बुद्धि से वार है करते, चाणक्य के वंशज है बुद्धि से वार है करते। बंधुगळे, a good event never ends in the world. They take only a pause and keep us awaiting for the next. ಮುಂದಿನ ಕ್ಷಣಕ್ಕಾಗಿ ನಾವು ಕಾಯುತ್ತಾ ಇದ್ದೇವೆ. जिनके नाम से दुश्मन कांपे, राजनीति के जो बादशाह है, वो भारत के शुभ चिंतक माननीय श्री अमित शाह है. We request Shri Amit Shah ji to enlighten us with his words of wisdom. We request Shri Amit Shah ji to enlighten us with his words of wisdom. रोम रोम में ओम ओम है, रोम रोम में ओम ओम है, सांस सांस में राम नाम है, सांस सांस में राम नाम है, हिंदुस्तान ही राम है, उनकी सेवा में आप ही हनुमान है, हिंदुस्तान ही राम है, उनकी सेवा में आप ही हनुमान है. हम तुम्हें और कुछ दे ना सके, हम तुम्हें और कुछ दे ना सके, सिर्फ आंसू बहाया सकते हैं,
सिर्फ आंसू बहाया सकता है। अमित जी, तुम्हारे चरणों में हम सिर को झुकाया करते हैं, हम सिर को झुकाया करते हैं। आपको हमारा करोड़ों नमस्कार, आपको हमारा ಕರೋಡೋ ನಮಸ್ಕಾರ. ಇದೀಗ ತಾನೇ ನಮ್ಮೆಲ್ಲರ ಪ್ರೀತಿಪೂರ್ವಕವಾದಂತಹ ನಲ್ಮೆಯ ಪ್ರೀತಿಯನ್ನ ಸ್ವೀಕಾರ ಮಾಡಿ ಅಮಿತ್ ಶಾ ಅವರು ಶ್ರೀ ಕ್ಷೇತ್ರ ಅಮರಗಿರಿಯಿಂದ ಮತ್ತೆ ಹೆಲಿಪ್ಯಾಡ್ನತ್ತ ತೆರಳಿದ್ದಾರೆ. ಅತ್ಯಂತ ಅಪೂರ್ವವಾದಂತಹ ಅಪರೂಪವಾದಂತಹ ಈ ಕ್ಷಣ ನಮ್ಮ ಮುಂದೆ ಸನ್ನಿಹಿತವಾಗಿದೆ. ನಮ್ಮ ಬದುಕು ಪಾವನವಾಗಿದೆ. ನಾವೆಲ್ಲರೂ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತಹ ಈ ಕ್ಷಣ, ಭರತ ಭೂಮಿ ನನ್ನ ತಾಯಿ, ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು, ಜೀವನವೇ ದೇವಿಗೆರೆವೆ, ಬಿಡುತೆ ಗುಡಿಯ ಕಟ್ಟಲು, ಬಿಡುತೆ ಗುಡಿಯ ಕಟ್ಟಲು. ಈ ಸುಂದರವಾದಂತಹ ಸಂದರ್ಭದಲ್ಲಿ ನಮ್ಮೊಡನೆ ಸಹಕರಿಸಿದಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನ, ಆದರಣೀಯ ಅತಿಥಿಗಳನ್ನ ಮತ್ತು ಈ ಕ್ಷೇತ್ರಕ್ಕೆ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರನ್ನ, ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳನ್ನ ಮತ್ತು ರಾಜ್ಯಾಧ್ಯಕ್ಷರನ್ನ ಅತ್ಯಂತ ಗೌರವಪೂರ್ವಕವಾಗಿ ನಾವು ನೆನಪಿಸಿಕೊಳ್ಳುತ್ತೇವೆ. ನಿಮ್ಮ ಆಗಮನದಿಂದ ಅಮರಗಿರಿ ಚರಿತ್ರೆಯಲ್ಲಿ ಅಮರವಾಗಿ ನಿಲ್ಲುತ್ತದೆ ಎಂಬಂತಹ ನಂಬಿಕೆ ನಮ್ಮದು. ಈ ಅಮರಗಿರಿಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ದೇಶಭಕ್ತ ಬಂಧುಗಳಿಗೆ, ವಿವಿಧ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೆ, ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ, ಕೆಲ ದಿನಗಳಿಂದ ಇದರ ಯಶಸ್ಸಿಯ ಹಿಂದೆ ದುಡಿದಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ, ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತದ ಎಲ್ಲ ಅಧಿಕಾರಿಗಳಿಗೆ, ಸಂಪೂರ್ಣ ರಕ್ಷಣಾ ವ್ಯವಸ್ಥೆ ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ, ಇದರ ಹಿಂದೆ ತುಂಬಾ ದಿನಗಳಿಂದ ಶ್ರೀ ಭಾರತೀ ಮಂದಿರದ ಎಲ್ಲ ವ್ಯವಸ್ಥೆಗಳಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಪ್ರೀತಿಪೂರ್ವಕವಾದ ವಂದನೆಯನ್ನು ಧರ್ಮಶ್ರೀ ಪ್ರತಿಷ್ಠಾನ ವತಿಯಿಂದ ಅರ್ಪಿಸ್ತಾ ಇದ್ದೇವೆ. ಸನ್ಮಾನ್ಯ ಗೃಹ ಸಚಿವರನ್ನ ದಾರಿಯ ಬದಿಯಲ್ಲಿ ಕಾತರದಿಂದ ನಿಂತು ಬೀಳ್ಕೊಡುವಂತಹ ಈಶ್ವರಮಂಗಲದ ಹನುಮಗಿರಿಯ ಶ್ರೀ ಕ್ಷೇತ್ರದ ದೊಡ್ಡ ಸಂಖ್ಯೆಯ ಜನವನ್ನ ನಾವೀಗ ಈ ದೃಶ್ಯದಲ್ಲಿ ಕಾಣುತ್ತಾ ಇದ್ದೇವೆ. ಶ್ರೀ ಭಾರತಿ ಅಮರಜ್ಯೋತಿ ಮಂದಿರದ ಈ ನಿರ್ಮಾಣ ಕಾರ್ಯದಲ್ಲಿ ಸಹಕರಿಸಿದ ಎಲ್ಲ ಬಂಧುಗಳಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಆತ್ಮೀಯರಿಗೆ ಹಾಗೂ ವಿವಿಧ ದಾನಿಗಳಿಗೆ ಧರ್ಮಶ್ರೀ ಪ್ರತಿಷ್ಠಾನ ವತಿಯಿಂದ ಪ್ರೀತಿಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದರೊಂದಿಗೆ ವಿಶೇಷವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಮೆರುಗನ್ನ ನೀಡಿ ಯಕ್ಷಧ್ರುವ ಪಟ್ಲ, ಸತೀಶ್ ಶೆಟ್ಟಿ ಮತ್ತು ಈ ಬಳಗದವರಿಗೂ ಪ್ರೀತಿಪೂರ್ವಕವಾದ ವಂದನೆಯನ್ನು ಈ ಸಂದರ್ಭದಲ್ಲಿ ಸಮರ್ಪಣೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಇದೀಗ ಸಮಾಪನಗೊಳಿಸ್ತಾ ಇದ್ದೇವೆ. ವಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಟಿವಿ ಪರದೆಯಲ್ಲಿ ನಾವು ಹೆಲಿಕಾಪ್ಟರ್ ಮತ್ತೆ ಬಾನೆತ್ತರಕ್ಕೆ ಹಾರುವುದನ್ನು ಕಾಣಲಿದ್ದೇವೆ. ಪುತ್ತೂರಿನತ್ತ ತೆರಳಲಿರುವಂತಹ ಶ್ರೀ ಅಮಿತ್ ಶಾ ಅವರ ಈ ದೃಶ್ಯವನ್ನ ಟಿವಿ ಪರದೆಯಲ್ಲ ನಾವು ಕಾಣುತ್ತೇವೆ. ಮುಂದೆ ಕೆಲವೇ ಕ್ಷಣಗಳಲ್ಲಿ ಪುತ್ತೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿಮಿತ್ತ ಪುತ್ತೂರಿಗೆ ತೆರಳಿದ್ದಾರೆ ಸನ್ಮಾನ್ಯರಾದಂತಹ ಗೃಹ ಸಚಿವರು.
ധനുഷോ